ವಿಐಪಿ ಲಾಂಚ್ಗೆ ಸ್ವಾಗತ. ನಾನಂಜು. ಇವತ್ತಿನ ವಿಐಪಿ ಅತಿಥಿಯಾಗಿದ್ದಾರೆ ನಮ್ಮ ಜೊತೆ ಪ್ರಮೋದ್ ಮಧುರಾಜರವರು, ಯುವಜನ ಕ್ರೀಡಾ ಸಚಿವರು ಹಾಗೂ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಮೋದ್ ಮಧುರಾಜರವರೇ, ರಾಜಕೀಯ ಅಂದರೆ ಬಹುಶಃ ಎಲ್ಲ ರಾಜಕಾರಣಿಗಳು ಗಂಭೀರವಾಗಿರ್ತಾರೆ, ಆದರೆ ನೀವು ಸದಾ ನಗ್ತಾ ಇರ್ತೀರಿ. ಸೊ ನಿಮ್ಮ ಒಂದು ಪ್ರತಿಯೊಂದು ಸ್ಪೀಚಲ್ಲೂ ಕೂಡ ಫಸ್ಟ್ ನಗ್ತೀರಿ, ನೀವು ಮತ್ತೆ ಮಾತಾಡ್ತೀರಿ. ಏನಿದ್ರ ಗುಟ್ಟು? ನೋಡಿ, ರಾಜಕಾರಣವನ್ನು ವೃತ್ತಿಯಾಗಿ ಸ್ವೀಕಾರ ಮಾಡಿದವರಿಗೆ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತಾರೆ. ನಾನು ರಾಜಕಾರಣವನ್ನು ಸೇವೆಯಾಗಿ ಸ್ವೀಕಾರ ಮಾಡಿದ್ದೇನೆ. ಸೊ ಸೇವೆಯನ್ನು ಯಾವಾಗಲೂ ನಗ್ನಗ್ತಾ ಮಾಡಬೇಕು. ಯು ಹ್ಯಾವ್ ಟು ಸರ್ವ್ ದ ಪೀಪಲ್ ವಿತ್ ಅ ಸ್ಮೈಲ್. ಸೊ ಯಾವಾಗಲೂ ನಗ್ತಾ ಇರೋದಿಲ್ಲ, ಬಟ್ ಕಂಪೇರ್ ಟು ಬೇರೆ ರಾಜಕೀಯ ಮಾನಸಿಕವಾಗಿ ಯಾವಾಗಲೂ ಶಾಂತವಾಗಿರಬೇಕು. ಯಾಕಂದರೆ ನಮ್ಮ ಹತ್ರ ಸಾವಿರಾರು ಜನ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವರ ಮನಸ್ಸು ಶಾಂತವಾಗಿ ಇರೋದಿಲ್ಲ, ಯಾಕಂದರೆ ಅವರಿಗೆ ಭಾಳ ಗಂಭೀರವಾದ ಸಮಸ್ಯೆಗಳಿರ್ತದೆ. ಸೊ ನಮ್ಮ ಒಂದು ಮನಸ್ಸು ಶಾಂತವಾಗಿದ್ದರೆ ಅದು ಅವರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವರು ಕೂಡ ಸ್ವಲ್ಪ ಶಾಂತ ಆಗ್ತಾರೆ. ಸೊ ನಾವು ಕೂಡ ಕೆರಳಿದರೆ ಅಥವಾ ಭಾಳ ಸಿಟ್ಟು ಮಾಡಿದರೆ ಅದು ಅವರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗಲೂ ನಾವು ಸೇವಕರು, ನನಗೆ ಸಂಬಳ ಇದೆ, ಸರ್ಕಾರದ ಸಂಬಳ ಬರೋದು ಜನರ ತೆರಿಗೆಯ ಹಣ. ಸೊ ನಾನು ಯಾವಾಗಲೂ ಜನರನ್ನು ನನ್ನ ಯಜಮಾನರು ಅಂತ ಭಾವಿಸಿದ್ದೆ. ಸೊ ಯಜಮಾನರ ಮುಂದೆ ಕೆಲಸದವ್ರು ಹೆಂಗಿರಬೇಕು, ಆ ರೀತಿ ನಾನು ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಷ್ಟರ ಮಟ್ಟಿಗೆ ನಾನು ಸಫಲನಾಗಿದ್ದೀನಿ ಗೊತ್ತಿಲ್ಲ, ಬಟ್ ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತೇನೆ. ಸೊ ನಿಮ್ಮ ಇಡೀ ಕುಟುಂಬ ಅನ್ನುವಂಥದ್ದು ಈ ರಾಜಕೀಯ ಬ್ಯಾಕ್ಗ್ರೌಂಡಿಂದನೇ ಬಂದಿರುವಂಥದ್ದು. ಸೊ ನಿಮಗೆ ಈ ರಾಜಕೀಯ ಆಸಕ್ತಿ ಅನ್ನುವಂಥದ್ದು ಕುಟುಂಬದಿಂದ ಬಂತ, ಅಥವಾ ನಿಮಗೆ ಏನಾದರೂ ನಾನು ಪ್ರಭಾವಿ ರಾಜಕಾರಣಿ ಆಗಬೇಕು? ನನ್ನ ತಂದೆ MLA ಆಗಿದ್ರು, ನಮ್ಮ ತಾಯಿ ಮಂತ್ರಿ ಆಗಿದ್ರು. ಸೊ ನಾನು ಚಿಕ್ಕವನಿದ್ದಾಗಲೂ ಕೂಡ ತಾಯಿ ಜೊತೆ ಹೋಗ್ತಿದ್ದೆ. ಅವರು ಮಂತ್ರಿ ಆಗಿದ್ರು ನಾನು ಚಿಕ್ಕವನಿದ್ದಾಗ. ಸೊ ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ನಾವು 7 ಜನ ಮಕ್ಕಳಾದರೂ ನಮ್ಮ ತಾಯಿ ಕರ್ಕೊಂಡು ಹೋಗ್ತಿದ್ದು ನನ್ನನ್ನು ಮಾತ್ರ. ಬೇರೆ 6 ಜನರನ್ನು ಯಾರು ಎಲ್ಲಿಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಅವ್ರ ಜೊತೆಗೆ ನಾನು ಓಡಾಡ್ತಿದ್ದೆ. ಮತ್ತು ನಮ್ಮ ಮನೆಗೆ ನಮ್ಮ ತಂದೆ ಮತ್ತು ತಾಯಿಯನ್ನು ನೋಡಲಿಕ್ಕೆ 100 ಜನ ಬರ್ತಾಯಿದ್ರು. ಸೊ ಆ ಜನರ ಜೊತೆಗೆ ನಾನೆಲ್ಲ ಬೆರೆಯೋದು ಅದೆಲ್ಲ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದೊಂದು ರಕ್ತಗತವಾಗಿಯೇ ಬಂದಿದೆ ಅಂತ, ಆ ರಾಜಕೀಯ ಆಸಕ್ತಿ ರಕ್ತಗತವಾಗಿಯೇ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಸೊ ಕರಾವಳಿ ಭಾಗದ ಒಂದು ಜನರಿಗೆ ವಿಶ್ವಾಸ ಇದೆ ನಿಮ್ಮ ಮೇಲೆ. ಏನಾದರೂ ಸರ್ಕಾರ ನೀಡದಿದ್ದದ್ದು ಪ್ರಮೋದ್ ಅವರು ತಮ್ಮ ಕೈಯಲ್ಲಿ ನೀಡ್ತಾರೆ, ಯಾವತ್ತೂ ಕೂಡ ಸಹಾಯವನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಜನ ಹೇಳಿದ್ದಾರೆ. ಪ್ರಮೋದ್ ಅವರ ಬಳಿ ಹೋದರೆ ಬರಿಗೈಯಲ್ಲಂತೂ ಕಳಿಸೋದಿಲ್ಲ, ಏನಾದರೂ ಒಂದು ಆಶ್ವಾಸನೆಯ, ಏನಾದರೂ ಒಂದು ತನ್ನ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ಇದು ರಾಜಕೀಯ ಪ್ರೇರಿತನ ಅಥವಾ ನೀವು ನಿಮ್ಮ ಪರ್ಸನಲ್ ಆಗಿ? ನಾನು ಆಗಲೇ ಹೇಳಿದಲ್ಲ, ನಾನು ಸೇವಕ. ಸೊ ನನ್ನ ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ಜನರು ನನ್ನ ಬಳಿಗೆ ಬಂದಾಗ ಅವರಿಗೆ ಏನಾದರೂ ಸಮಾಧಾನ ಮಾಡಿ ಕಳಿಸುವಂಥದ್ದು ನನ್ನ ಧರ್ಮ. ಯಾಕಂದರೆ ನಮ್ಮ ಹತ್ರ ಯಾಕೆ ಬರ್ತಾರೆ ಜನ? ಎಲ್ಲೂ ಆಗದ ಕೆಲಸ ಅಥವಾ ಎಲ್ಲೂ ಸಿಗದ ಪರಿಹಾರ ಇಲ್ಲಿ ಸಿಗ್ಬೋದು ಅಂತಕ್ಕಂಥ ಒಂದು ಆಶೆಯಿಂದ ಬರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಸಾಂತ್ವನ ಹೇಳುವಂಥದ್ದು, ಧೈರ್ಯ ತುಂಬುವಂಥದ್ದು. ಮಾತ್ರ ಒಂದು, ನಾನು ಸುಳ್ಳು ಆಶ್ವಾಸನೆ ಕೊಡೋದಿಲ್ಲ. ಈಗ ಆಗದ ಕೆಲಸವನ್ನು ಆಗ್ತದೆ ಅಂತ ಹೇಳೋದಿಲ್ಲ. ಯಾಕಂದರೆ ನಾವು ಆಗ್ತದೆ ಅಂತ ಹೇಳಿದಾಗ ಮತ್ತೆ ಬರ್ತಾ ಇರ್ತಾರೆ. ಅವರ ಸಮಯ ಹಾಳಾಗುತ್ತೆ, ಮತ್ತೆ ಅವರಿಗೆ ನಿರಾಶೆ ಆಗುತ್ತೆ. ಬದಲಿಗೆ ಈಗ ನಾನು ಇದು ಕೆಲಸ ಆಗೋದಿಲ್ಲಪ್ಪ, ಇದು ಕಷ್ಟ ಇದೆ ಅಂತ ಹೇಳಿಬಿಟ್ರೆ ಆವಾಗ ಅವರಿಗೆ ತಕ್ಷಣಕ್ಕೆ ಸಿಟ್ಟು ಬರುತ್ತೆ. ನಾವು ಇವ್ರ ಹತ್ರ ಬಂದದ್ದು ನಮ್ಮ ಕೆಲಸ ಆಗುತ್ತೆ ಅಂತ, ಆದರೆ ಇವರು ಆ ಕೆಲಸ ಮಾಡಿಕೊಡಲಿಲ್ಲ ಅಂತ ತಕ್ಷಣಕ್ಕೆ ಸಿಟ್ಟು ಬಂದರೂ ಕೂಡ ನಂತರ ಅದನ್ನು ಸಮಾಧಾನ ಪಡ್ತಾರೆ. ಅದೇ ನಾನು ಮಾಡ್ತೀನಿ ಅಂತ ಅವರನ್ನು 5-6 ಬಾರಿ ಬರ್ಸೋಂಗೆ ಮಾಡಿದರೆ ಮತ್ತೆ ಅವರ ಸಿಟ್ಟಿದೆ ಅಲ್ಲ, ಆಗದಿದ್ದಾಗ ಅದು ಭಾಳ ಜಾಸ್ತಿ ಆಗಿರ್ತದೆ. ಪ್ರಮೋದ್ ಮಧುರಾಜರು ಅಂದ್ರು ಅಂದ್ಕೊಳ್ಳೆ ಮೊದಲನೇದಾಗಿ ನೆನಪಿಗೆ ಬರೋದು ಯುವ ಉದ್ಯಮಿ. ತಾವು ರಾಜಕಾರಣದ ಜೊತೆ ಬಹಳಷ್ಟು ಉದ್ಯೋಗದಲ್ಲೂ ಕೂಡ ತೊಡಗಿಕೊಂಡಿದ್ದೀರಾ, ಬಹಳಷ್ಟು ಜನರಿಗೆ ಉದ್ಯೋಗ ಕೂಡ ನೀಡಿದ್ದೀರಾ. ಸೊ ರಾಜಕೀಯ ಜೀವನ ಹಾಗೂ ನಿಮ್ಮ ಉದ್ಯಮ ಇಲ್ಲ, ನಾನು ಶಾಸಕನಾದ ಮೇಲೆ ನಾನು ಉದ್ಯಮ ಕಡೆಗೆ ನನಗೆ ಗಮನ ಕೊಡ್ಲಿಕ್ಕೆ ಸಮಯನೇ ಸಿಗ್ತಾ ಇಲ್ಲ. ನನ್ನ ಕುಟುಂಬದ ಕಡೆಗೆ ಗಮನ ಕೊಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಉದ್ಯಮದ ಕಡೆ ನನಗೆ ಗಮನ ಕೊಡ್ಲಿಕ್ಕೆ ಸಮಯ ಸಿಗ್ತಿರ್ಲಿಲ್ಲ. ನನ್ನ ಹೆಂಡತಿಯೇ ಆ ಎಲ್ಲ ಆ ಒಂದು ಜವಾಬ್ದಾರಿಯನ್ನು ಎತ್ಕೊಂಡು ಪಾಪ ಮಾಡ್ತಿದ್ದಾಳೆ. ಸೊ ನಂದು ನಿರಂತರವಾಗಿ ಜನಸೇವೆಯಲ್ಲೇ ನಾನಿದ್ದೇನೆ. ಮತ್ತು ನಾನು ರಾಜಕೀಯ ಮಾಡೋದು ಕಡಿಮೆ. ನನಗೆ ಪಕ್ಷ ರಾಜಕೀಯಕ್ಕಿಂತ ಜನರ ಸೇವೆ ಮುಖ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಸ್ವಲ್ಪ ನಮ್ಮ ಕಾರ್ಯಕರ್ತರಲ್ಲಿ ಕೂಡ ನೋವಿದೆ. ಇವಾಗ ಪಕ್ಷದ ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚು ಜನರ ಸೇವೆ ಮಾಡ್ತಾನೆ, ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತಾನೆ ಅಂತಕ್ಕಂಥ ನೋವು ಕಾರ್ಯಕರ್ತರಲ್ಲಿದೆ. ಬಟ್ ಕಾರ್ಯಕರ್ತರು ಯಾವತ್ತೂ ನನ್ನ ಜೊತೆ ನಿಂತವರು. ನನ್ನ
ಸೋಲಿನ ಸಂದರ್ಭದಲ್ಲಿ ಅಥವಾ ಗೆಲುವಿನ ಸಂದರ್ಭದಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆ ನಿಂತಿದ್ದಾರೆ. ಬಟ್ ಅವರಿಗೆ ಸಮಾಧಾನ ಆಗುವಂಥ ರೀತಿಯಲ್ಲಿ ನಾನು ನಡೆದಿಲ್ವೋ ಎಂಬತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತಾ ಇದೆ. ಬಟ್ ಅವರ ಕಾರ್ಯಕರ್ತರ ಕೆಲಸಗಳು ಕೂಡ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾಡಿದೆ. ಮೊದಲಿದಾಗೆ 2008ರಲ್ಲಿ ನೀವು ಚುನಾವಣೆಗೆ ನಿಲ್ತೀರಿ. ಆಗ ಕೇವಲ ಒಂದು 2000 ಮತಗಳಿಂದ ಸೋಲನ್ನು ಅನುಭವಿಸ್ತೀರಿ. ಆಗ ನಿಮ್ಗೆ ಅನ್ನಿಸ್ಲಿಲ್ವಾ ನಾನು ಇನ್ನೂ ರಾಜಕೀಯಕ್ಕೆ ಹೋಗಬಾರ್ದು ಅನ್ನುವಂಥದ್ದು? ಬಹಳಷ್ಟು ಜನರು ಹತಾಶರಾಗ್ತಾರೆ ಸೋಲುಂಡ ತಕ್ಷಣ. ಈ ನಾನು ಆವಾಗ ರಾಜಕಾರಣದಿಂದ ವಿಮುಖನಾಗಿದ್ದೆ. ಯಾಕಂದರೆ ರಾಜಕಾರಣ ಬೇಡ ಅಂತ ಬಿಟ್ಟಿದ್ದೆ. ಬಟ್ ಆವಾಗ ಏನಾಯಿತು, ನಾನು ಬೇರೆಯವರಿಗೆ ಕೂಡ ನೀವು ಮುಂದೆ ಬರೋದಾದ್ರೆ ಬನ್ನಿ ಅಂತ ನಾನು ಕರೆಯನ್ನು ಕೂಡ ಕೊಟ್ಟಿದ್ದೆ. ಬಟ್ ಆವಾಗ ನಮ್ಮ ಪಕ್ಷ ಬಹಳ ಅಧಪತನಕ್ಕೆ ಹೋಯಿತು. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚುವಂಥ ರೀತಿಯಲ್ಲಿ ಬಂತು. ಆವಾಗ ನಾನು ಸಾಧಾರಣ ಒಂದು 2011 ಇಸ್ವಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬಂತು. 2011 ಇರಬೇಕು. ಸೊ ಆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಹೇಳಿದರು, ನೀವು ಕಳೆದ ಬಾರಿ ವೋಟಿಂಗ್ ನಿಂತಿದ್ದೀರಿ, ಈಗ ನಮ್ಮನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ, ಈ ರೀತಿ ನಮ್ಮನ್ನು ಕೈ ಬಿಡಬೇಡಿ ಅಂತ ಹೇಳಿದಾಗ ನಾನು ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಸಕ್ರಿಯವಾಗಿ ಹೊರಗೆ ಬಂದು ಅಲ್ಲಿಂದ ನಾನು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದೆ. ಆ ಕಾಲದಲ್ಲಿ ಡಾಕ್ಟರ್ VS ಆಚಾರ್ಯರು, ರಘುಪತಿ ಭಟ್ರು, ಜಿಲ್ಲಾ ಪಂಚಾಯತ್ BJP ಕೈಯಲ್ಲಿ, ನಗರಸಭೆ BJP ಕೈಯಲ್ಲಿ, ಮತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ, ಅಷ್ಟು ಜನರನ್ನು ನಾನು ಏಕಾಂಗಿಯಾಗಿ ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಏನು ಶ್ರಮ ಪಟ್ಟಿದ್ದೆ, ಪ್ರಾಯಶಃ ಅದು ಒಂದು ದಾಖಲೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸೊ ಸುಧಾಕರ್ ಶೆಟ್ಟಿಯವರು 2012ರ ಚುನಾವಣೆಯಲ್ಲಿ ನಿಮ್ಮ 13ರ ಚುನಾವಣೆಯಲ್ಲಿ, ಸೊ 2013ರ ಚುನಾವಣೆಯಲ್ಲಿ ಒಂದು BJPಯಿಂದ ಪ್ರಬಲವಾದಂತಹ ಕ್ಯಾಂಡಿಡೇಟ್ ಇರಲಿಲ್ಲ. ಹಾಗಾಗಿ ಪ್ರಮೋದ್ ಅವರಿಗೆ ಏನು ಜಯ ಅನ್ನುವಂಥದ್ದು ಬಂತು, ಅಥವಾ ಪ್ರಮೋದ್ ಅವರು ವಿನ್ ಆದರು ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ. ಸೊ ಕ್ಯಾಂಡಿಡೇಟ್ ಇರಲಿಲ್ವಾ ಅಥವಾ ನಿಮ್ಮ ಸೇವೆಯನ್ನು ಗುರುತಿಸಿ ಜನರು ನಿಮಗೆ ವೋಟ್ ಹಾಕಿದ್ರ? ನೋಡಿ, ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಕುಟುಂಬವನ್ನು ಭಾಳ ಹತ್ತಿರದಿಂದ ಬಲ್ಲವರು. ನನ್ನ ತಂದೆ 62ನೇ ಇಸ್ವಿಯಲ್ಲಿ ಶಾಸಕರಾಗಿದ್ದವು. ಸೊ 55 ವರ್ಷದ ಸೇವೆ ಇದೆ ನಮ್ಮ ಕುಟುಂಬದ, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಸೇವೆ 55 ವರ್ಷದ ಸೇವೆ ಇದೆ. ಸೊ ಜನರು ನಮ್ಮನ್ನು ಬಹಳ ನಿಕಟವಾಗಿ ಕಂಡಿದ್ದಾರೆ, ನಮ್ಮ ಇಡೀ ಕುಟುಂಬವನ್ನೇ ಕಂಡಿದ್ದಾರೆ. ಸೊ ನಾವು ಹೇಗೆ, ಜನ ಹೇಗೆ, ನಾವು ನಂಬಿಕಸ್ತ್ರ ಅಲ್ವಾ, ಮೋಸಗಾರರ ಅಲ್ವಾ, ವಂಚಕರ ಅಲ್ವಾ, ಅಪ್ರಾಮಾಣಿಕರ ಅಲ್ವಾ ಎಂಬತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ BJP ಅಭ್ಯರ್ಥಿ ಯಾರು ಎಂಬತಕ್ಕಂಥ ಪ್ರಶ್ನೆ ಅವರ ಮುಂದೆ ಬರೋದೇ ಇಲ್ಲ. ಪ್ರಮೋದ್ ಮಧ್ವರಾಜರನ್ನು ಬೆಂಬಲಿಸಬೇಕು ಅಂತ ಹೇಳುವಂತಕ್ಕಂಥ ವರ್ಗ ವಿರೋಧದಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಅವರು ಜನ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಮತ್ತು ನನಗೆ ವೋಟ್ ಹಾಕಬಾರ್ದು ಅಂತ ಯಾರು ತೀರ್ಮಾನ ಮಾಡಿರ್ತಾರೆ, ಅವ್ರು ನನ್ನ ಎದುರಿನಲ್ಲಿ ಯಾರು ಅಭ್ಯರ್ಥಿ ಆದರೂ ಅವ್ರಿಗೆ ವೋಟ್ ಹಾಕ್ತಾರೆ. ಖಂಡಿತ. ನಿಮ್ಮ ಎದುರು ನಿಮಗೆ ಖಡಕ್ಕಾದಂಥ ಫೈಟ್ ನೀಡೋದು ಕೇವಲ ರಘುಪತಿ ಭಟ್ಟಿಂದ ಮಾತ್ರ ಸಾಧ್ಯ ಅಂತ, ಹೌದಾ? ನಾನು ನಿನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದೇನೆ, BJP ಅಭ್ಯರ್ಥಿ ಯಾರಾದರೂ ಕೂಡ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ನನಗೆ ವೋಟ್ ಹಾಕುವಂಥ ಜನ ನನಗೆ ವೋಟ್ ಹಾಕ್ತಾರೆ. ನನಗೆ ಸಹಾಯ ಮಾಡಬೇಕು, ನನಗೆ ಬೆಂಬಲ ಕೊಡಬೇಕು, ನಾನು ಉಡುಪಿಯ ಪ್ರತಿನಿಧಿಯಾಗಿ ಮುಂದುವರಿಬೇಕು ಎಂಬತಕ್ಕಂಥ ಬಯಸುವಂಥ ಜನ ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅಪಾರ ಸಂಖ್ಯೆಯ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಸೊ ಅವರು ನನಗೆ ಯಾರು BJP ಅಭ್ಯರ್ಥಿ ಆದರೂ ನನ್ನನ್ನು ಗೆಲ್ಲಿಸಬೇಕು ಅಂತ ಅವ್ರು ತೀರ್ಮಾನ ಮಾಡಿದರೆ ಆ ಜನರ ತೀರ್ಮಾನವನ್ನು ಪ್ರಶ್ನೆ ಮಾಡುವಾಗೆ ಅಥವಾ ಅದನ್ನು ಬದಲಾಯಿಸುವಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ BJP ಅಜೆಂಡಾ ಇದೆ, ಏನು ಹೇಳ್ತೀರಾ ಇವಾಗ? ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಪಕ್ಷ. ಉದಾಹರಣೆಗೆ ಮಹಾತ್ಮ ಗಾಂಧಿ 10 ವರ್ಷ ಜೈಲಿನಲ್ಲಿದ್ದರು. ಜವಾಹರ್ಲಾಲ್ ನೆಹರು 3 ವರ್ಷ ಜೈಲಿನಲ್ಲಿದ್ದರು. 3 ವರ್ಷ 10 ವರ್ಷ ದೇಶಕ್ಕಾಗಿ ಜೈಲಿನಲ್ಲಿರೋದಾದರೆ ಅದು ಸಣ್ಣ ವಿಚಾರ ಅಲ್ಲ. ಉದಾಹರಣೆಗೆ ಜವಾಹರ್ಲಾಲ್ ನೆಹರು ಅಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದವರು. ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅಗರ್ಭ ಶ್ರೀಮಂತ. ಆದರೆ ಅವರ ಮನೆಯನ್ನೇ, ಆನಂದ ಭವನ್ ಅಂತ ಅಲಹಾಬಾದ್ನಲ್ಲಿರುವಂಥ ಅವರ ಅರಮನೆ ಅಂತ ಮನೆಯನ್ನೇ ದೇಶಕ್ಕಾಗಿ ಅರ್ಪಣೆ, ಯಾರು ಸ್ವಂತ ಮನೆ ಅರ್ಪಣೆ ಮಾಡ್ತಾರೆ ಹೇಳಿ ದೇಶಕ್ಕೆ? ನೀವು ಮಾಡ್ತೀರಾ, ನಾನು ಮಾಡ್ತೇನಾ? ಅಂಥ ಒಂದು ಹಿನ್ನೆಲೆ ಉಳ್ತಕ್ಕಂಥ ಒಂದು ಪಕ್ಷ, ಸ್ವಾತಂತ್ರ್ಯವನ್ನು ದೇಶಕ್ಕೆ ತಂದುಕೊಟ್ಟಂಥ ಪಕ್ಷ. ಇವತ್ತು 70 ವರ್ಷದ ಇತಿಹಾಸದಲ್ಲಿ ಸುಮಾರು 50 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಆಳಿದೆ. ನಮಗೆ ಸ್ವಾತಂತ್ರ್ಯ ಸಿಗುವಾಗ ಒಂದು ಗುಂಡು ಸೂಜಿ ತಯಾರು ಮಾಡುವಂಥ ಶಕ್ತಿ ಈ ದೇಶಕ್ಕೆ ಇರಲಿಲ್ಲ. ಹೆಚ್ಚಿನ ಅಂಶ ಆವಾಗ ನಮ್ಮ ಜನಸಂಖ್ಯೆ 30 ಕೋಟಿ ಇತ್ತು.
ಆ 30 ಕೋಟಿ ಜನರಲ್ಲಿ 25 ಕೋಟಿ ಜನರಿಗೆ ಎರಡೊತ್ತು ಊಟ ಮಾಡುವಂಥ ಶಕ್ತಿ ಇರಲಿಲ್ಲ, ಧರಿಸಲಿಕ್ಕೆ ಬಟ್ಟೆ ಇರಲಿಲ್ಲ, ವಾಸಿಸಲಿಕ್ಕೆ ಮನೆ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ದೇಶ ಇಡೀ ಪ್ರಪಂಚವೇ ಎದ್ದು ನಮ್ಮನ್ನು ನೋಡುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದರೆ ಅದು ಕಳೆದ 3 ವರ್ಷದಲ್ಲಿ 4 ವರ್ಷದಲ್ಲಿ ಆದ ಒಂದು ಪ್ರಗತಿ ಅಲ್ಲ. ಇದು ನಿರಂತರವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಶ್ರೀಮತಿ ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಡಾಕ್ಟರ್ ಮನಮೋಹನ್ ಸಿಂಗ್. ನಮ್ಮ ಸರ್ಕಾರ 91ರಲ್ಲಿ ದಿವಾಳಿ ಆಗಿತ್ತು. ನಾವು ಬಂಗಾರ, ರಿಸರ್ವ್ ಬ್ಯಾಂಕಿನ ಬಂಗಾರವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಅಡವಿಟ್ಟು ದುಡ್ಡು ತಗೊಂಡು ಬಂದಂಥ ಪರಿಸ್ಥಿತಿ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ದೇಶವನ್ನು ಇನ್ನೊಂದು ದಿಕ್ಕಿಗೆ, ಅಂದರೆ ಪ್ರಗತಿಯ ದಿಕ್ಕಿಗೆ ಕೊಂಡೊಯ್ಯುವಂಥ ರೀತಿಯಲ್ಲಿ ಮಾಡಿದಂಥ ಕೆಲಸ ಈ ದೇಶ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಅಡವಿಟ್ಟಂಥ ಬಂಗಾರವನ್ನು ವಾಪಸ್ ತರುವ ಕೆಲಸವನ್ನು ಮಾಡಿದರು. ಯಾವಾಗ ನಾವು ಮನೆಯ ಬಂಗಾರವನ್ನು ಯಾವಾಗ ಅಡವಿಡ್ತೀವಿ? ಮನೆಯಲ್ಲಿ ದಿವಾಳಿತನ ಬಂದಾಗ ಮಾತ್ರ ನಮ್ಮ ಮನೆಯ ಬಂಗಾರವನ್ನು ಅಡವಿಡ್ತೀವಿ. ಭಾಳಷ್ಟು ಬಂಗಾರವನ್ನು ಸೇಲ್ ಮಾಡಿದ್ವಿ, ಭಾಳಷ್ಟು ಬಂಗಾರವನ್ನು ಅಡವಿಟ್ಟವ್ರು ಯಾರು? ಯಶವಂತ ಸಿನ್ಹಾ. ವಾಜಪೇಯಿ ಸರ್ಕಾರದಲ್ಲಿ ಯಾರು ಹಣಕಾಸು ಮಂತ್ರಿ ಆಗ್ತಾರೆ ಅಂಥ ಯಶವಂತ್ ಸಿನ್ಹಾ ಬಂಗಾರವನ್ನು ಅಡವಿಡುವಂಥ ಕೆಲಸವನ್ನು ಮಾಡಿದರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಆ ದೇಶದ ಬಂಗಾರವನ್ನು ವಾಪಸ್ ತರ್ತಕ್ಕಂಥ, ಆ ಮೂಲಕ ದೇಶದ ಮಾನ ಮರ್ಯಾದೆಯನ್ನು ವಾಪಸ್ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದ ಈ ಕೊಡುಗೆಗಳು ಜನರಿಗೆ ಖಂಡಿತವಾಗಿ ಗೊತ್ತಿದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಇವತ್ತು ಭೂಮಿ 5 ಸೆಂಟ್ಸ್ ಭೂಮಿ ಇರ್ಬೋದು, ಕೆಲವು ಭೂಮಿ ಇರ್ಬೋದು, ಅದೆಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟಂಥದ್ದು. ಆದರೆ ಮೊಮ್ಮಕ್ಕಳಿಗೆ ಗೊತ್ತಿಲ್ಲ. ಯಾರೀಗ ಯುವಕರಿದ್ದಾರೆ, ಅಜ್ಜನಿಗೆ ಯಾರಿಂದ ಜಾಗ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಜಾಗ ಅಜ್ಜನೇ ಮಾಡಿದಂತ ಎನಿಸಿದ್ದಾರೆ, ಜಾಗ ಅಜ್ಜ ಮಾಡಿದ್ದಲ್ಲ, ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಸಿಕ್ಕಿತ್ತು. ಹಾಗಾಗಿ ಈ ದೇಶದ ಪ್ರಗತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ, ಇದನ್ನು ಜನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವ್ರು ತಪ್ಪು ಮಾಡಿದಾಗ ಶಿಕ್ಷೆ ಕೊಡ್ತಾರೆ, ನಮ್ಮನ್ನು ಶಿಕ್ಷೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ. ಆದರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟು ನೋಡಿ ಅವರು ಅಸಮರ್ಥರಂಥ ಜನರಿಗೆ ಗೊತ್ತಾದಾಗ ಪೊರಕೆ ಹಿಡಿದು ಅವರನ್ನು ಗುಡಿಸಿ ಬಿಡ್ತಾರೆ ಅಂತಕ್ಕಂಥದ್ದು ಈ ದೇಶದ ಇತಿಹಾಸ. ಹಾಗಾಗಿ ನಮಗೆ ಶಿಕ್ಷೆ ಕೊಟ್ಟರೂ ಕೂಡ ಇನ್ನೊಂದು ಸಲ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಪುನರಾಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಯಾರಾದರೂ ಭಾವಿಸಿದರೆ ಅದು ಅಸಾಧ್ಯವಾದ ಮಾತು. ಯಾಕಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಭಾರತ ದೇಶ ಅದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಅದನ್ನು ಯಾರು ಕೂಡ ತೊಡೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಒಬ್ಬರು ಪ್ರಭಾವಿ ನಾಯಕರಂತೆ, ಬಹಳಷ್ಟು ಪ್ರಭಾವಿ ಪ್ರಧಾನಿ ಕೂಡ. ನಿಮ್ಮ ಅನಿಸಿಕೆನು ಮೋದಿಯವರ ಬಗ್ಗೆ? ಈಗ ಈ ಶುಡ್ ಡೆಲಿವರ್ ಅಲ್ವಾ? ಈಗ 2 ಕೋಟಿ ಉದ್ಯೋಗವನ್ನು ಪ್ರತಿ ವರ್ಷ ಯುವಕರಿಗೆ ಕೊಡ್ತೇವೆ ಅಂತ ಹೇಳಿದರು, ಅದು ಕಾಣ್ತಾ ಇಲ್ಲ. ಅಂತ ಹೇಳಿಕೊಳ್ಳುವಂಥ ಕಾರ್ಯಕ್ರಮಗಳು ಜನರಿಗೆ ಸಿಗ್ತಾ ಇಲ್ಲ. ಈಗ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟದ್ದು ಬಿಟ್ಟರೆ ಬೇರೆ ಅಂಥ ಏನು ಕಾರ್ಯಕ್ರಮಗಳು ಜನರಿಗೆ ಕಾಣೋದಿಲ್ಲ. ಕಳೆದ 4 ವರ್ಷದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಅನ್ನಭಾಗ್ಯ ಇದೆ, ಕ್ಷೀರಭಾಗ್ಯ ಇದೆ, ಕ್ಷೀರಧಾರೆ ಇದೆ, ಪಶುಭಾಗ್ಯ ಇದೆ, ಕೃಷಿ ಭಾಗ್ಯ ಇದೆ, ಈಗ ಬೇರೆ ಬೇರೆ ವಿದ್ಯಾಸಿರಿ ಇದೆ. ಇದಕ್ಕೆ ಸೆಂಟ್ರಲಿಂದನೂ ಅನುದಾನ ಬರುತ್ತೆ ಅಂತ ಹೇಳ್ತಾರೆ. ಸೆಂಟ್ರಲ್ನಿಂದ ಅನುದಾನ ಬರುವಂಥದ್ದು ರಾಜ್ಯದ ಹಕ್ಕದು, ಯಾರು ಕೂಡ ಅವರ ಕಿಶೆಯಿಂದ ಕೊಡೋದಲ್ಲ, ಇದು ಜನರ ತೆರಿಗೆಯ ಹಣ. ಸೊ ಸೆಂಟ್ರಲ್ ಗೌರ್ಮೆಂಟಿಗೂ ಬರೋದು ತೆರಿಗೆಯ ಹಣ ಮತ್ತು ಅಷ್ಟು ನಮಗೆ ರಾಜ್ಯಕ್ಕೆ ಹಕ್ಕಿನಿಂದ ಕೊಡಬೇಕಾದದ್ದು. ಬಟ್ ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೂ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ, ಜನ್ಧನ್ ಯೋಜನೆ ತಂದರು, ಎಲ್ಲರೂ ಅಕೌಂಟ್ ಓಪನ್ ಮಾಡಿದರು, ಎಲ್ಲ ಅಕೌಂಟಿಗೆ ನಾವು 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಪ್ರಧಾನಮಂತ್ರಿ ಹೇಳಿದರು. 15 ಲಕ್ಷ ಬಿಟ್ಟು 15 ಪೈಸೆ ಕೂಡ ಬಂದಿಲ್ಲ. ಸೊ ಇದೆಲ್ಲ ಜನರಿಗೆ ಭಾಳ ಸಮಯ ಮೂರ್ಖರನ್ನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಬರೇ ಭಾಷಣದಲ್ಲಿ ನಾವು ದೇಶ ನಡೆಸ್ಕೊಂಡು ಹೋಗ್ತೇವೆ ಅಂದರೆ ಆಗೋದಿಲ್ಲ. ವಿ ಹ್ಯಾವ್ ಟು ಡೆಲಿವರ್. ಆ ಡೆಲಿವರಿ ಇಷ್ಟು 4 ವರ್ಷ ಆಯ್ತು ಈಗ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಬಂತು. ಆ ಡೆಲಿವರಿ ಜನರಿಗೆ ಬೇಕಾಗುವಂಥ ವ್ಯವಸ್ಥೆಗಳ ಡೆಲಿವರಿ ಇದೆಯಲ್ಲ, ಅದು ನನಗೆ ಎಲ್ಲಿಯೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಎಐಸಿಸಿಯಲ್ಲಿ ಅಧ್ಯಕ್ಷ ಸ್ಥಾನ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ. ಬಹಳಷ್ಟು ಜನರ ಅಭಿಪ್ರಾಯ ರಾಹುಲ್ ಗಾಂಧಿ ಬದಲು ಪ್ರಿಯಾಂಕಾ ಗಾಂಧಿ ಅವರಿಗೆ ಕೊಟ್ಟಿದ್ರೆ ಪಕ್ಷ ಇನ್ನಷ್ಟು ಮುನ್ನಡೆ ಹೋಗ್ತಾ ಇತ್ತು. ರಾಹುಲ್ ಗಾಂಧಿ ಎಲ್ಲೋ ಕೂಡ ಒಂದು ರೀತಿಯಾದಂತಹ ಅಷ್ಟೊಂದು ದೊಡ್ಡ ನಾಯಕತ್ವವನ್ನು ಸಮರ್ಥಿಸಲಿಕ್ಕೆ ಅಷ್ಟೊಂದು ಮೆಚೂರ್ ಆಗಿಲ್ಲ ಅಥವಾ ಅಷ್ಟೊಂದು ಏನು. ಈಗ ನಾನು ಮೊನ್ನೆ ರಾಹುಲ್ ಗಾಂಧಿ ಜೊತೆನೇ ಇದ್ದೆ, ಅವರ ಭಾಷಣಗಳನ್ನು ಬೇರೆ ಬೇರೆ ಕಡೆಯಲ್ಲಿ ನೋಡಿದೆ, ಅವರು ನಮ್ಮ ಮೀಟಿಂಗ್ ಮಾಡಿದರು. ಸೊ ಎಲ್ಲೂ ಕೂಡ ಅವರಿಗೆ ಮೆಚುರಿಟಿಯ ಕೊರತೆ ನನಗೆ ಕಾಣೋದಿಲ್ಲ. ಅವರು ಇಮ್ಮೆಚ್ಯೂರ್ ಲೀಡರ್ ಅಂತ ಅವರನ್ನು ಬಿಂಬಿಸುವ ಪ್ರಯತ್ನ ನಡೀತಿದೆ, ಫೇಸ್ಬುಕ್ ಮೂಲಕ, ಟ್ವಿಟರ್ ಮೂಲಕ ಅವರನ್ನು ಅಪಹಾಸ್ಯ ಮಾಡುವಂಥದ್ದು, ಅದನ್ನು ಅವರ ವಿಡಿಯೋವನ್ನು ಬದಲಾಯಿಸಿ ಅವರೊಂದು ರೀತಿಯಲ್ಲಿ ಅಸಮರ್ಥರು ಎಂಬುದು ತೋರಿಸುವಂಥದ್ದು, ಇದೆಲ್ಲ ನಡೀತಾ ಇದೆ. ಬಿಟ್ಟರೆ ರಾಹುಲ್ ಗಾಂಧಿಯವರು ಜವಾಹರ್ಲಾಲ್ ನೆಹರುವ ಮರಿಮೊಮ್ಮಗ, ಇಂದಿರಾ ಗಾಂಧಿಯವರ ಮೊಮ್ಮಗ, ರಾಜೀವ್ ಗಾಂಧಿಯವರ ಮಗ.
ಅವರಿಗೆ ಎಲ್ಲ ರೀತಿಯ ಸಾಮರ್ಥ್ಯಗಳು ಖಂಡಿತವಾಗಿಯೂ ಇದೆ. ನೀವು ಭಾಳ ಸಮಯ ಯಾರನ್ನು ಕೂಡ ಅದಮಿ ಇಡಲಿಕ್ಕಾಗೋದಿಲ್ಲ, ಅದು ಸ್ಫೋಟ ಆಗೋದು ಆಗೇ ಆಗ್ತದೆ. ಸೊ ಮುಂದಿನ ದಿವಸಗಳಲ್ಲಿ ರಾಹುಲ್ ಗಾಂಧಿಗೆ ಉಜ್ವಲವಾದ ಭವಿಷ್ಯ ಇದೆ. ಯಾಕಂದರೆ ಜನರು ಯುವಕರನ್ನು ಬಯಸ್ತಾರೆ, ಯುವ ನಾಯಕತ್ವವನ್ನು ಬಯಸ್ತಾರೆ. ಈ ಹಳೆಬ್ರು ಎಲ್ಲ ಇನ್ನು ಕ್ಷೀಣಿಸ್ತಾ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಸೊ ಕಾಂಗ್ರೆಸ್ಸಲ್ಲಿ ಯುವ ಜನತೆಗೆ ಬಹಳಷ್ಟು ಹಾಗಾದರೆ ಅವಕಾಶಗಳಿದೆ. ಹೌದು, ಈಗ ನೋಡ್ರಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ಇದ್ದಾರೆ, ಸಚಿನ್ ಪೈಲಟ್ ಯಂಗ್ ಲೀಡರ್, ರಾಜಸ್ಥಾನ್ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೀಗೆ ಪ್ರಾಯಶಃ ಯುವಕರಿಗೆ ಉತ್ತಮವಾದಂಥ ಅವಕಾಶ ನೀಡ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ನಾನು ಭಾವಿಸ್ತೇನೆ. ಈಗ ನರೇಂದ್ರ ಮೋದಿಯವರು ಕಾಂಗ್ರೆಸ್ ಭ್ರಷ್ಟ ಪಕ್ಷ ಅಂತ ಹೇಳ್ಕೊಂಡು ಬಂದರು. ಈಗ 4 ವರ್ಷದಲ್ಲಿ ಎಷ್ಟು ಜನರನ್ನು ಜೈಲಿಗೆ ಹಾಕಿದರು? ಕಾಂಗ್ರೆಸ್ ಭ್ರಷ್ಟ ಪಕ್ಷ ಆಗಿದ್ದರೆ ಅಥವಾ ಬೇರೆ ಬೇರೆ ಹಗರಣಗಳಲ್ಲಿ ಸಿಲುಕೊಂಡಿದ್ದರೆ ನರೇಂದ್ರ ಮೋದಿಯ ಕರ್ತವ್ಯ ಇದೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವ್ರು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ, ಅವರ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ಹಾಕಬೇಕಲ್ಲ. ಅದು ಯಾಕೆ ಮಾಡಿಲ್ಲ? ಹಾಗಾದರೆ ಅವರ ಆರೋಪ ಸತ್ಯ ಅಂತ ನಂಬೇಕಾ, ಸುಳ್ಳು ಅಂತ ನಂಬೇಕಾ? ಇನ್ನಷ್ಟು ವಿಷಯಗಳ ಕುರಿತು ಚರ್ಚೆಯನ್ನು ಮಾಡೋಣ ಪುಟ್ಟ ವಿರಾಮದ ನಂತರ. ವಿಐಪಿ ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಪ್ರಮೋದ್ ಮಧ್ವರಾಜ್ರವರೇ. ಪ್ರಮೋದ್ ಮಧ್ವರಾಜ್ರವರೇ, ನೀವು ಕಳೆದ ಬಾರಿ ಚುನಾವಣೆಗೆ ಬರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನು ನೀಡಿದ್ದೀರಾ. ಅದರಲ್ಲೂ ಕೂಡ ಪ್ರಮುಖವಾದಂತಹ ಮೂಲಭೂತ ಸೌಕರ್ಯ ಅಂತಲೇ ಹೇಳ್ಬೋದು, ಕುಡಿಯುವ ನೀರಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಕರೆಂಟ್ 24x7 ಕೊಡ್ತೀರಿ. ಸೊ ಇಂತಹ ಎಲ್ಲ ಆಶ್ವಾಸನೆಗಳು ಈಡೇರಿಸಿದ್ದೀರಾ? ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ 24 ಗಂಟೆ ವಿದ್ಯುತ್ ಸಿಗ್ತಕ್ಕಂಥ ಏಕೈಕ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪವರ್ ಕಟ್ ಎಂಬುದೇ ಇಲ್ಲ. ಇವತ್ತು ಸರ್ಕಾರಿ ಆದೇಶದ ಮೂಲಕ 24 hours ಪವರ್ ವಿಲ್ ಬಿ ಗಿವನ್ ಟು ಉಡುಪಿ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥ ಆದೇಶ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲಿಯಾದರೂ ಇದ್ದರೆ ಅದು ಉಡುಪಿ ಕ್ಷೇತ್ರಕ್ಕಿದೆ. ಈಗ ನಾನು MLA ಆಗೋ ಮೊದಲು ಇಲ್ಲಿ ಉಡುಪಿ ನಗರಸಭೆಯಲ್ಲಿ ನೀರಿನ ಸಮಸ್ಯೆ ಬಂದಾಗ ನಗರಸಭೆ ಕೈಚೆಯಲ್ಲಿ ನಿಂತು ಕೂತ್ಬಿಡ್ತು BJP ಆಡಳಿತದಂಥ ಸಂದರ್ಭದಲ್ಲಿ. ನಾನು 50 ಟ್ಯಾಂಕರ್ಗಳನ್ನು ಹಾಕಿ ಜನರಿಗೆ ನೀರು ಕೊಡುವಂಥ ಪರಿಸ್ಥಿತಿ ಬಂದಿತ್ತು. ಪ್ರಾಯಶಃ ನಾನು ನೀರು ಕೊಡದೇ ಇರ್ತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾನು MLA ಆದಮೇಲೆ ನಾನು ನಿರಂತರವಾಗಿ ನೀರು, ಬೇಕಾದಷ್ಟು ನೀರಲ್ಲ, ಯಾಕಂದರೆ ನೀರಿನ ಅಭಾವ ಇರುವಾಗ ನದಿಯ ಬತ್ತಿ ಹೋಯಿತು, ಬಾವಿ ಬತ್ತಿ ಹೋಯಿತು, ಬೋರ್ವೆಲ್ ಬತ್ತಿ ಹೋಯಿತು ಅಂದರೆ ನಮಗೆ ಪ್ರಧಾನಮಂತ್ರಿ ಇರಲಿ ಮುಖ್ಯಮಂತ್ರಿ ಇರಲಿ ನೀರು ತರಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತಿನವರೆಗೆ ನಾನೀಗ MLA ಆಗಿ 4 ವರ್ಷ 10-11 ತಿಂಗಳಾಯಿತು. ಇಷ್ಟರವರೆಗೆ ಜನರಿಗೆ ನೀರಿನ ಸಮಸ್ಯೆ ಆಗದಾಗೆ ನೋಡಿಕೊಂಡಿದ್ದೇವೆ. ಟ್ಯಾಂಕರ್ ಮೂಲಕ ಆಗಲಿ ಅಥವಾ ಪಂಚಾಯತ್ ಮೂಲಕ ಆಗಲಿ ನಗರಸಭೆಯ ಮೂಲಕ ಆಗಲಿ ನೀರನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಾನೊಂದು ಮಾತು ಕೊಟ್ಟಿದ್ದೆ, ವಾರಾಯಿಯಿಂದ ನೀರು ತರ್ತೀನಿ. ಯಾಕೆಂದರೆ ವಾರಾಯಿ ನದಿ ಏನಿದೆ ಅದು 24 ಗಂಟೆ 365 ದಿವಸ ಹರಿಯುವ ನೀರು. ಇಟ್ ಈಸ್ ಅ ಪೆರಿನಿಯಲ್ ರಿವರ್. ಅದಕ್ಕೆ ನೀರಿನ ಕೊರತೆ ಎಂಬುದು ಬರೋದೇ ಇಲ್ಲ. ಸೊ ಇವತ್ತು 40 ಕಿಲೋಮೀಟರ್ ಪೈಪ್ಲೈನ್ ಹಾಕಿ ವಾರಾಯಿಯಿಂದ ಉಡುಪಿಗೆ ನೀರು ತರ್ತಕ್ಕಂಥ ವ್ಯವಸ್ಥೆಗೆ 270 ಕೋಟಿ ರೂಪಾಯಿಯ ಯೋಜನೆ ಕಾರ್ಯಗತ ಆಗ್ತಾ ಇದೆ. ಅದು ಈಗ ಟೆಂಡರ್ ಪ್ರಕ್ರಿಯೆ, ಇವತ್ತು ನಾಳೆ ಟೆಂಡರ್ ಓಪನ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ದುಡ್ಡಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ನಿರಂತರವಾಗಿ ನೀರು ಕೊಡುವಂಥದ್ದು. ನರ್ಮ್ ಬಸ್ಗಳು, ನಾನು ನನ್ನ ಪ್ರಣಾಳಿಕೆಯಲ್ಲಿ ಸರ್ಕಾರಿ ಬಸ್ಗಳನ್ನು ತರ್ತೇನೆ. ಯಾಕಂದರೆ ಈಗ ನೋಡಿ, ಏಪ್ರಿಲ್ 1ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಬಸ್ನಲ್ಲಿ ಫ್ರೀ ಪಾಸ್, ಯಾವುದೇ ವಿದ್ಯಾರ್ಥಿಗಳಿಗೆ. ಸೊ ಇಂಥ ಅನುಕೂಲಕರವಾಗಿರ್ತಕ್ಕಂಥ ನರ್ಮ್ ಬಸ್ಗಳು, ಖಾಸಗಿ ಬಸ್ನವ್ರು ಭಾಳ ಇದನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದರು. ಸೊ ಅದನ್ನು ತರುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು, ಉಡುಪಿಯ ಇತಿಹಾಸದಲ್ಲಿ ಇಷ್ಟು ಒಂದು ಮೊತ್ತದಲ್ಲಿ ಸೇತುವೆಗಳು ಆಗಲಿಲ್ಲ ಅಥವಾ ಸೇತುವೆಗಳಿಗೆ ಮಂಜೂರಾತಿ ಸಿಗಲಿರಲಿಲ್ಲ. ಈಗ ಎಲ್ಲ ಸೇತುವೆ, ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಸೇತುವೆಗಳು ಬೇಕು, ಸುಮಾರು 88 ಕೋಟಿ ರೂಪಾಯಿಯಷ್ಟು ಸೇತುವೆಗಳಿಗೆ ಮಂಜೂರಾತಿ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇಂದಿನ ರಘುಪತಿ ಭಟ್ರ ಆಡಳಿತದಲ್ಲಿ ಒಂದೇ ಸೇತುವೆ, ಆರೂರು ಸೇತುವೆ 3 ಕೋಟಿ ರೂಪಾಯಿ ಅಲ್ಲ ಆದದ್ದು ಬಿಟ್ಟರೆ ಉಳಿದ ಎಲ್ಲ ಪಡುಕೆರೆ ಸೇತುವೆ ಸಹಿತ ಪಡುಕೆರೆ ಸೇತುವೆಗೆ ಬೇಕಾಗುವಂಥ 17 ಕೋಟಿ ರೂಪಾಯಿಯ ಪ್ರತಿಯೊಂದು ಪೈಸೆ ಕೂಡ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಮಾತಾಡಿ ಅದಕ್ಕೆ ಬಿಡುಗಡೆ ಮಾಡಿಸುವಂಥದ್ದು.
ನಾವು ಬರೇ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ದುಡ್ಡೇ ಬಾರದೆ ಹೋದರೆ ಯಾವ ಕಾಂಟ್ರಾಕ್ಟರು ಕೂಡ ಕೆಲಸ ಮಾಡೋದಿಲ್ಲ. ಸೊ ಹೀಗೆ ರಸ್ತೆಗಳಿರ್ಬೋದು, ಸುಮಾರು 850 ಕೋಟಿ ರೂಪಾಯಿಯ ರಸ್ತೆಗಳು, ಬಿಲ್ಡಿಂಗುಗಳು, ಮಿನಿ ವಿಧಾನಸೌಧ, ಹೀಗೆ ನಾನು ಏನೆಲ್ಲ ಮಾತು ಕೊಟ್ಟಿದ್ದೇನೆ ಅದನ್ನು ಉಳಿಸಿದ್ದೇನೆ. ಇವತ್ತು ಆ ಸಂದರ್ಭದಲ್ಲಿ ನಾನು ಜನರಿಗೆ ಭರವಸೆ ಕೊಡುವಂಥ ವಿಷನ್ 2025 ಅಂದರೆ 2025 ಇಸ್ವಿಯ ಒಳಗೆ ಉಡುಪಿ ಹೇಗಿರಬೇಕು ಅಂತಕ್ಕಂಥ ಒಂದು ವಿಷನ್ ಡಾಕ್ಯುಮೆಂಟ್ ತಂದಿದ್ದೆ. ಅದರಲ್ಲಿ ಕೆಲವೊಂದು ಕೆಲಸಗಳಾಗಲಿಲ್ಲ, ಮೊನೋ ರೈಲ್ ಆಗಲಿಲ್ಲ, ಮತ್ತು ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದು. ಇವತ್ತು ನಾನು ನೋಡಿದೆ ಕೊಚ್ಚಿನಿಂದ ಮಂಗಳೂರುವರೆಗೆ ಗ್ಯಾಸ್ ಬರ್ತದಂತ. ಸೊ ಆ ಗ್ಯಾಸ್ ಕನೆಕ್ಷನ್ ಉಡುಪಿಗೆ ಖಂಡಿತವಾಗಿಯೂ ಬರ್ತದೆ. ಇದೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು. ನಾನು ಆ ಸಂದರ್ಭದಲ್ಲಿ ನಾನು ಆಶ್ವಾಸನೆ ಕೊಡುವಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇತ್ತು, UPA ಸರ್ಕಾರ ಇತ್ತು, ಆಸ್ಕರ್ ಫರ್ನಾಂಡಿಸ್ ಮಂತ್ರಿಗಳಾಗಿದ್ದರು. ಸೊ ನಾನು ಆ ಭರವಸೆಯಲ್ಲಿ ಇನ್ನು ಮುಂದಿನ ಬಾರಿ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಂತಕ್ಕಂಥ ಆ ವಿಶ್ವಾಸದಲ್ಲಿ ನಾನು ಕೇಂದ್ರದಿಂದ ತರಿಸ್ಬೋದಾದಂಥ ಒಂದು ದೊಡ್ಡ ಮಟ್ಟದ ಆಸ್ಪತ್ರೆ ಅಥವಾ ಮೊನೋರೈಲು ಅಥವಾ ಗ್ಯಾಸು ಇಂಥದ್ದೆಲ್ಲ ಮನೆಗೆ ಗ್ಯಾಸ್ ಇದು ಕುಕ್ಕಿಂಗ್ ಗ್ಯಾಸ್ ಕೊಡುವಂಥದ್ದು ಇದೆಲ್ಲ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಬಟ್ ಕೇಂದ್ರದಿಂದ ಯಾವ ಸಹಕಾರವೂ ಸಿಗಲಿಲ್ಲ. ನಮ್ಮ MP ಅವರು ಶೋಭಾ ಕರಂದ್ಲಾಜೆ ಅವರು ಉಡುಪಿಯ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಕೂಡ ತೋರಿಸಲಿಲ್ಲ. ಅವ್ರ ಪಾಪ ಉಡುಪಿಗೆ ಬರೋದೇ ಕಡಿಮೆ, ಅವ್ರು ಇಡೀ ರಾಜ್ಯ ದೇಶವನ್ನು ಸುತ್ತಾಡ್ತಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನನ್ನಿಂದ ಎಷ್ಟು ಕೆಲಸ ಮಾಡಲಿಕ್ಕಾಗ್ತದೆ ಆಶ್ವಾಸನೆ ಕೊಟ್ಟದ್ದು ಅಷ್ಟನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದೇನೆ, ಅಥವಾ ಅದಕ್ಕೆ ಬೇಕಾಗುವಂಥ ಭೂಮಿಕೆಯನ್ನು ತಯಾರು ಮಾಡುವಂಥದ್ದು. ಈಗ ಉದಾಹರಣೆಗೆ ಬ್ರಹ್ಮಾವರ ಗ್ರಾಮಾಂತರ ಪ್ರದೇಶದಲ್ಲಿ ಬಹುಗ್ರಾಮ ಯೋಜನೆ, ಕುಡಿಯುವ ನೀರಿನ ಯೋಜನೆ ಕೂಡ ಕಾರ್ಯಗತಗೊಳಿಸಲಿಕ್ಕೆ ಈಗ ಅಂತಿಮ ಹಂತದಲ್ಲಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಫೈಲ್ ಇದೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿದರೆ ಅದು ಟೆಂಡರ್ ಆಗ್ತದೆ. ಸೊ ಟೆಂಡರ್ ಆದಾಗ ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರಿಗೆ 24 ಗಂಟೆ 365 ದಿವಸ ನೀರನ್ನು, ಕುಡಿಯುವ ನೀರನ್ನು ಕೊಡಬೇಕು. ಟ್ಯಾಪ್ ಚಾಲು ಮಾಡಿದ ಕೂಡಲೇ ನೀರು ಬರಬೇಕು ಅಂತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಅದಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಮಾಡಿದೆ. ಒಬ್ಬರು ಪ್ರಭಾವಿ ರಾಜಕಾರಣಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ, ಪ್ರಮೋದ್ ಮಧ್ವರಾಜರಿಗೆ ಎಲೆಕ್ಷನ್ ಬಂದಾಗ ಕಾಮಗಾರಿಗಳ ಶಂಕುಸ್ಥಾಪನೆಯ ಶಿಲಾನ್ಯಾಸ ಎಲ್ಲ ನೆನಪಾಯಿತು, ರೀಸೆಂಟಾಗಿ ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ ಅವರು. ಇಲ್ಲ, ನಾನು 5 ವರ್ಷದಿಂದ ಆ ಕೆಲಸವನ್ನು ಮಾಡ್ತಾನೇ ಇದ್ದೇನೆ. ಇಲೆಕ್ಷನ್ ಬಂದಾಗಲ್ಲ, ಶಂಕುಸ್ಥಾಪನೆ ಉದ್ಘಾಟನೆ ಮಾಡುವಂಥದ್ದು ನಾನು 5 ವರ್ಷದಿಂದ ಮಾಡ್ತಾ ಇದ್ದೇನೆ. ಇಲೆಕ್ಷನ್ ಬಂತು ಅಂತ ಮಾಡೋದಲ್ಲ. ಬಟ್ ಏನಾಯಿತು, ಈಗ ಜನರು 3 ವರ್ಷ 4 ವರ್ಷದ ಹಿಂದೆ ಇಟ್ಟಂಥ ಬೇಡಿಕೆಗಳೆಲ್ಲ ಈಗ ಸ್ಯಾಂಕ್ಷನ್ ಆಯಿತು. ಸರ್ಕಾರದಲ್ಲಿ ಇವತ್ತು ಕೇಳಿದರೆ ನಾಳೆ ಸಿಗೋದಿಲ್ಲ. ಸರ್ಕಾರದಲ್ಲಿ ಅದಕ್ಕೆ ನಿರಂತರವಾದ ಪ್ರಯತ್ನಗಳು, ಎಸ್ಟಿಮೇಟ್ ಆಗಬೇಕು, ಟೆಂಡರ್ ಆಗಬೇಕು. ಸೊ ಈಗ ಒಂದು ರಸ್ತೆ ಆಗಬೇಕಾದ್ರೆ 1 ವರ್ಷ ಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಇಲೆಕ್ಷನ್ ಪ್ರೋಸೆಸ್ಸಿಂದ ಆ ಕೆಲಸಗಳು ನಿಲ್ಲಬಾರದು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಆ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಚಾಲನೆ ಕೊಡುವಂಥದ್ದು ಅಗತ್ಯ ಇತ್ತು. ಇಲ್ಲದಿದ್ದರೆ ನೀತಿ ಸಂಹಿತೆ ಬಂದಾಗ ಆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆಲ್ಲ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ. ಅಂಥದ್ದನ್ನು ಮಾತ್ರ ನಾನು ಶಂಕುಸ್ಥಾಪನೆ ಮಾಡಿದ್ದು ಬಿಟ್ಟರೆ ವರ್ಕ್ ಆರ್ಡರ್ ಆಗಿದೆ, ಸ್ಯಾಂಕ್ಷನ್ ಆಗದೆ, ಟೆಂಡರ್ ಆಗದಂಥ ಯಾವುದೇ ಕೆಲಸಕ್ಕೆ ನಾನು ಶಂಕುಸ್ಥಾಪನೆ ಮಾಡಿಲ್ಲ. ಸಿವಾಕ್ ಅನ್ನುವಂಥದ್ದು ಮಾಡಿದ್ರಿ ಮಲ್ಪೆಯಲ್ಲಿ, ಅದೊಂದು ವೇಸ್ಟ್ ಪ್ರಾಜೆಕ್ಟ್ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿದೆ. ಈಗ ಸಿವಾಕ್ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಬೀಚ್ ಅಭಿವೃದ್ಧಿ ಸಮಿತಿಯ ದುಡ್ಡದು, ಅದೇನು ಸರ್ಕಾರದ ದುಡ್ಡಲ್ಲ, ಬೀಚ್ ಅಭಿವೃದ್ಧಿ ಸಮಿತಿಯ ದುಡ್ಡು, ಜಿಲ್ಲಾಧಿಕಾರಿಗಳ ನೇತೃತ್ವದ ಆಡಳಿತ ಇದು ಸಮಿತಿ ಅದು. ಸೊ ಸುಮಾರು 55 ಲಕ್ಷದಲ್ಲಿ ನಾವು ಒಂದು ಸಿವಾಕನ್ನು ಮಾಡಿದ್ದೇವೆ. ಅಲ್ಲಿಗೆ ಲಕ್ಷಾಂತರ ಜನ ಬರ್ತಾರಲ್ಲ, ಲಕ್ಷಾಂತರ ಜನ ಬರುವಾಗ ಅದನ್ನು ವೇಸ್ಟ್ ಅಂತ ನೀವು ಹೇಗೆ ಹೇಳ್ತೀರಿ? ಟೂರಿಸಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಸೈಂಟ್ ಮೇರೀಸ್ ಐಲ್ಯಾಂಡನ್ನು ನಾವು ಝೀರೋ ವೇಸ್ಟ್ ಐಲ್ಯಾಂಡ್ ಮಾಡಿ ಅದನ್ನು ಡೆವಲಪ್ ಮಾಡಿದ್ದೇವೆ. ಅಲ್ಲಿಗೆ ಕೂಡ ಸಾವಿರಾರು ಜನ ಬರ್ತಾರೆ, ಸಿ ವಾಕ್ ನೋಡಲಿಕ್ಕೂ ಜನ ಬರ್ತಾರೆ. ಸೊ ನಿಮಗೆ ಅದು ವೇಸ್ಟ್ ಅಂತ ಒಬ್ಬರಿಗೆ ಕಂಡರೂ ಕೂಡ ಇತರರಿಗೆ ಅದು ಅದರಲ್ಲಿ ಹೋಗಿ ಅವ್ರು ವಾಕಿಂಗ್ ಮಾಡ್ತಾರೆ, ಮತ್ತು ಗಾಳಿಯನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲಿ ಬದಿಯಲ್ಲೇ ಬೋಟ್ಗಳು ಒಳಗೆ ಹೊರಗೆ ಹೋಗುವಂಥ ನೋಟ. ಸೊ ಅದರಲ್ಲಿ ಆಸಕ್ತಿ ಇರುವವರು ಅದನ್ನು ವೇಸ್ಟ್ ಅಂತ ಒಪ್ಪೋದಿಲ್ಲ. ಯಾರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅವ್ರು ವೇಸ್ಟ್ ಅಂತ ಒಪ್ತಾರೆ. ನಾನು ಶಾಸಕನಾಗಿ ಎಲ್ಲ ವರ್ಗದ ಜನ, ಪ್ರವಾಸಿಗರು, ಮೀನುಗಾರರು, ರೈತರು, ವಿದ್ಯಾರ್ಥಿಗಳು, ಎಲ್ಲ ಬಡವರು, ಮಧ್ಯಮ ವರ್ಗದವರು ಎಲ್ಲರ ಹಿತವನ್ನು ಕಾಪಾಡೋದು ನನ್ನ ಕರ್ತವ್ಯ. ನನ್ನ ಕ್ಷೇತ್ರದಲ್ಲಿ 2,03,000 ಜನ ಇದ್ದಾರೆ. ಸೊ 2,03,000 ಜನರ ವಿವಿಧ ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂಥದ್ದು ನಾನು ಕ್ಷೇತ್ರದ ಶಾಸಕನಾಗಿ, ಅವರ ಚಾಕರಿಯವನಾಗಿ, ಅವರ ಸೇವಕನಾಗಿ ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಅದನ್ನು ಯಾವುದೇ ತಾರತಮ್ಯ ಮಾಡದೆ, ಜಾತಿ, ಧರ್ಮ, ಪಕ್ಷ, ಭಾಷೆ ಅಥವಾ ವಲಯ, ಪ್ರದೇಶವನ್ನು ನೋಡದೆ, ನಾನು ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬರ ಸೇವೆಯನ್ನು ಎಷ್ಟರ ಮಟ್ಟಿಗೆ ಆಗ್ತದೆ, ಇವನ್ BJP ಅಂತ ಗೊತ್ತಿದ್ರೂ ಕೂಡ ಅವರ ಕೆಲಸವನ್ನು ಮಾಡಿಕೊಡ್ಲಿಕ್ಕಾಗೋದಾದರೆ ದ್ವೇಷರಹಿತವಾಗಿ ಮಾಡಿದ್ದೇನೆ ಅಂತಕ್ಕಂಥ ಸಂತೃಪ್ತಿ ನನಗಿದೆ. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯನ್ನು ರೀಓಪನ್ ಮಾಡಬೇಕು ಅಂತ ಒಂದು ಯೋಚನೆ ಬರುತ್ತೆ, ಅದು ಎಲ್ಲಿವರೆಗೆ ಬಂದಿದೆ? ಈಗ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ನಾನು ಶಾಸಕನಾಗೋವರೆಗೆ ರೈತರ ಕಬ್ಬಿನ ದುಡ್ಡು ಬಾಕಿ ಇತ್ತು. ಕಬ್ಬು ಕೊಟ್ಟು ಪಾಪ ವರ್ಷಾನುಗಟ್ಟಲೆ ರೈತರು ಕಾಯ್ತಿದ್ದಂಥ ಪರಿಸ್ಥಿತಿ ಇತ್ತು.
ಅಲ್ಲಿ ಕೆಲಸ ಮಾಡಿದ ನೌಕರರ ಸಂಬಳ ಕೂಡ ಸಿಕ್ಕಿರಲಿಲ್ಲ. ಕೆಲವು ಸೊಸೈಟಿಗಳ ಸಾಲ ಕೂಡ ಇತ್ತು. ನಾನು ಮಾಡಿದ ಪ್ರಥಮ ಕೆಲಸ ಶ್ರೀಮಾನ್ ಆಸ್ಕರ್ ಫೆರ್ನಾಂಡಿಸ್ ಅವರ ಮೂಲಕ ಮುಖ್ಯಮಂತ್ರಿಗಳ ಹತ್ರ 12 ಕೋಟಿ ರೂಪಾಯಿಯನ್ನು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆಗೊಳಿಸಿ ರೈತರ ಕಬ್ಬು ಹಣದ ಬಾಕಿ, ನೌಕರರ ಸಂಬಳದ ಬಾಕಿ ಮತ್ತು ಕೆಲವೊಂದು ಸೊಸೈಟಿಗಳ ಸಾಲ ಬಾಕಿ ಇದನ್ನೆಲ್ಲ ಮರುಪಾವತಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಪುನರಾರಂಭ ಮಾಡಬೇಕು ಅಂತ ನಾವೊಂದು ಇದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಬಟ್ ಅದು ಎಷ್ಟರ ಮಟ್ಟಿಗೆ ವಯಬಲ್ ಅಂತ ನೋಡಬೇಕು. ಎಷ್ಟು ದುಡ್ಡು ಬೇಕಾಗ್ತದೆ, ಅಷ್ಟು ದುಡ್ಡು ಎಲ್ಲಿಂದ ತರಬೇಕು ಅಂತ ನೋಡಬೇಕು. ಮತ್ತು ಅಷ್ಟು ಕಬ್ಬು ಬೆಳಿಬೇಕಲ್ಲ. ನಮ್ಮ ಜನ ಕಬ್ಬು ದೂರದಿಂದ ಕಬ್ಬು ತರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಕಬ್ಬು ಎಷ್ಟರ ಮಟ್ಟಿಗೆ ಬೆಳೆಸ್ಬೋದು ಎಂಬುದನ್ನೆಲ್ಲ ನೋಡಿ ನಾವು ತೀರ್ಮಾನ ಮಾಡಬೇಕಾಗ್ತದೆ. ಸರ್, ರಾಜ್ಯದ ನಂಬರ್ 1 ಶಾಸಕರು ಅನ್ನುವಂಥದ್ದು ಈಗಾಗಲೇ ಒಂದು ಪಟ್ಟಿ ಬಿಡುಗಡೆಯಲ್ಲಿ ನಿಮ್ಮ ಹೆಸರು ಪ್ರಥಮ ಸ್ಥಾನದಲ್ಲಿದೆ. ಸೊ ಇದು ನೀವು ಮಾಡಿದಂತಹ ಕೆಲಸಕ್ಕೆ ಸಿಕ್ಕ ಏನು ಪ್ರತಿಫಲ ಅಂತ ಈಗ ಪ್ರಜಾವಾಣಿ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಸರ್ವೆ ನಡೆಸಿ, ಎಲ್ಲ ಕ್ಷೇತ್ರಗಳಲ್ಲಿ ಸರ್ವೆ ನಡೆಸಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಂಬರ್ 1 ಶಾಸಕ ಎಂಬತಕ್ಕಂಥ ಒಂದು ಸರ್ವೆ ರಿಪೋರ್ಟ್ ಬಂದಿದೆ. ಇದು ಪ್ರಾಯಶಃ ಜನರಿಗೆ ಸಲ್ಲಬೇಕಾದದ್ದು, ನನ್ನ ಸರ್ಕಾರಕ್ಕೆ ಸಲ್ಲಬೇಕಾದದ್ದು. ಮತ್ತು ನಾನು ನಿರಂತರವಾಗಿ ಕೆಲಸ ಮಾಡಿದ ಫಲ ಇವತ್ತು ಅದು ಸಾಬೀತಾಗಿದೆ ಅಂತ ನಾನು ಭಾವಿಸ್ತೇನೆ. ಮೊದಲದಾಗಿ ನೀವು ಚುನಾವಣೆಗೆ ಸ್ಪರ್ಧಿಸ್ತೀರಿ, ಸೊ ಗೆಲ್ತೀರಿ, ಆವಾಗಲೇ ನಿಮಗೆ ಉಸ್ತುವಾರಿ ಸಚಿವರ ಸ್ಥಾನವನ್ನು ಕೊಡ್ತಾರೆ. ಏನು ನಮ್ಮ ಕ್ರೀಡಾ ಮತ್ತು ಯುವಜನ ಸೇವಾ ಸಬಲೀಕರಣ ಸಚಿವರಾಗಿಯೂ ಕೂಡ ಮೀನುಗಾರಿಕೆ ಕೂಡ ಕೊಡ್ತಾರೆ. ಸೊ ಇಷ್ಟೆಲ್ಲ ಸಚಿವ ಸ್ಥಾನ ಕೊಟ್ಟರು. ಸೊ ಪ್ರಥಮವಾಗಿ ನೀವು ಗೆಲುವನ್ನು ಸಾಧಿಸಿದಾಗಲೇ ಇಷ್ಟೆಲ್ಲ ಸ್ಥಾನಮಾನ ಕೊಟ್ಟಿದ್ರೆ, ಸೊ ವಿರೋಧ ಪಕ್ಷಗಳು ಹೇಳ್ತವೆ ಮತ್ತೊಮ್ಮೆ ಕಾಂಗ್ರೆಸ್ ಕುಟುಂಬ ರಾಜಕಾರಣ ಮಾಡ್ತಾ ಇದೆ, ಅವರ ಕುಟುಂಬದ ಹಿನ್ನೆಲೆಯನ್ನು ನೋಡಿಕೊಂಡು ಈ ರೀತಿಯಾದಂತಹ ಸಚಿವ ಸ್ಥಾನಗಳು ಮಿನಿಸ್ಟರ್ಗಿರಿಯನ್ನು ಕೊಡ್ತಾರೆ. ಈಗ ನಾನು ನಂಬರ್ 1 MLA ಅದೆಲ್ಲ, ಅದು ಕುಟುಂಬದ ಹಿನ್ನೆಲೆ ನೋಡಿ ನಾನು ನಂಬರ್ 1 ಅಂತ ಆಯ್ಕೆ ಮಾಡಿದ್ದ. ಸೊ ಕೆಲಸಕ್ಕೆ ನನ್ನ ಕುಟುಂಬದಲ್ಲಿ ಹುಟ್ಟಿದ್ದು ತಪ್ಪ ಸರಿಯಾ? ಸೊ ಕೆಲಸ ಮಾಡುವವರಿಗೆ ಕುಟುಂಬ ಅದೆಲ್ಲ ನನ್ನ ಕೆಲಸವನ್ನು ನೋಡ್ತಾರೆ. ಜನ ಹೇಗೆ ನನ್ನನ್ನು ದುರ್ಬೀನಿಟ್ಟು ನೋಡ್ತಾರೋ ಅದೇ ರೀತಿ ನನ್ನ ಪಕ್ಷ, ನನ್ನ ಮುಖ್ಯಮಂತ್ರಿಗಳು ಕೂಡ ನನ್ನನ್ನು ನೋಡ್ತಾರೆ. ಸೊ ನನ್ನಲ್ಲಿ ಏನೋ ಒಂದು ಸಾಮರ್ಥ್ಯ ಇರಬೇಕು ಅಂತ ಕೊಟ್ಟಿದ್ದಾರೆ ಬಿಟ್ಟರೆ ಅಸಮರ್ಥರಿಗೆ ಯಾರಿಗೂ ಕೂಡ ಅವಕಾಶ ಕೊಡ್ತಾರಿಲ್ಲೋ ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಸರ್ಕಾರ, ಸಿದ್ದರಾಮಯ್ಯರವರ ಸರ್ಕಾರ ನುಡಿದಂತೆ ನಡೆದಿದೆಯಾ? ಹೌದು. ಈಗ ನಾವು 165 ಭರವಸೆಗಳನ್ನು ಕೊಟ್ಟಿದ್ವಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ. ಅದರಲ್ಲಿ ಸುಮಾರು 160 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನು ಭರವಸೆ ಕೊಡದಂಥ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ನಾವು ಭರವಸೆ ಕೊಟ್ಟಿಲ್ಲ, ಆದರೆ ಈಗ ಮಣಿಪಾಲದಲ್ಲಿ ಮತ್ತು ಉಡುಪಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ ಬಡವರಿಗೆ 5 ರೂಪಾಯಿಯಲ್ಲಿ ಬ್ರೇಕ್ಫಾಸ್ಟು, 10 ರೂಪಾಯಿಯಲ್ಲಿ ಊಟ. ಯಾಕಂದರೆ ಅನ್ನಭಾಗ್ಯದ ಅಕ್ಕಿ ಸಿಗುತ್ತೆ ಮನೆಯಲ್ಲಿ, ಆದರೆ ಹೊರಗೆ ಬಂದಾಗ ಅವರಿಗೆ ಪಾಪ ಆಗಬೇಕಲ್ಲ. ಸೊ ಅದಕ್ಕೆ ನಾವು ಉಡುಪಿ ಮತ್ತು ಮಣಿಪಾಲದಲ್ಲಿ ಈಗ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ವಿ. 8,200 ಕೋಟಿ ರೂಪಾಯಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೊ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ, ಕೊಡದ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೇವೆ. ಸೊ ಬಿಜೆಪಿಯವರು ನಿಮಗೆ ಹಿಂಸೆ ನೀಡ್ತಾ ಇದ್ದಾರಂತೆ, ಹೌದಾ? ಯಾರು ಹೇಳಿದ್ದು? CM ಸಿದ್ದರಾಮಯ್ಯನವರು ಹೇಳ್ತಾರೆ. ಮುಖ್ಯಮಂತ್ರಿಗಳು BJPಯವರು ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸೊ ಮುಖ್ಯಮಂತ್ರಿಯವರು ಹೇಳಿದ್ದು ಮಾತಿನ ಅರ್ಥ ನಿಮ್ಗೆ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ನಾನೇನು ಮುಖ್ಯಮಂತ್ರಿಗಳ ಹತ್ರ ಹೋಗಿ BJP ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರಿಗೆ ಇಂಟೆಲಿಜೆನ್ಸು ಇನ್ನೊಂದು ಮತ್ತೊಂದು ಎಲ್ಲ ಇದೆ. ಸೊ ಆಧಾರದಲ್ಲಿ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಬೇರೆ ಒಂದು ಪಕ್ಷದಿಂದ ಒಳ್ಳೆ ಆಫರ್ ಬಂದರೆ ಕಾಂಗ್ರೆಸ್ಸನ್ನು ಬಿಡ್ತೀರಾ? ಈಗ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ, ಕಾಂಗ್ರೆಸ್ ಪಕ್ಷವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಇಡೀ 130 ಕೋಟಿ ಜನರನ್ನು, ದೇಶದ ಜನರನ್ನು ವಸುದೈವ ಕುಟುಂಬಕಂ ಎಂಬತಕ್ಕಂಥ ನಮ್ಮ ಹಿಂದೂ ಶಾಸ್ತ್ರದ ಏನು ಮೂಲ ಬುನಾದಿ ಇದೆ, ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಸಾರಿದಂಥ ಒಂದು ಸರ್ವಶ್ರೇಷ್ಠವಾದ ಸನಾತನ ಹಿಂದೂ ಧರ್ಮ. ಅದರ ಒಂದು ಸಾರವನ್ನು ನಮ್ಮ ಸಿದ್ಧಾಂತವಾಗಿ ನಾವು ಕಾಂಗ್ರೆಸ್ ಪಕ್ಷದವರು ಅಳವಡಿಸ್ಕೊಂಡು ಹೋಗಿದ್ದೇವೆ. ನಾವು ಎಲ್ಲೂ ಕೂಡ ತಾರತಮ್ಯ, ಈಗ ನಾನು ಉದಾಹರಣೆಗೆ ಎಲ್ಲೂ ತಾರತಮ್ಯ ಮಾಡಿ ಇವರು ಹಿಂದೂ, ಇವರು ಮುಸ್ಲಿಮು, ಇವರು ಕ್ರಿಶ್ಚಿಯನ್ನು, ಇವರು ಜೈನರು, ಇವರು ಬೌದ್ಧರು ಅಂತ ಎಲ್ಲೂ ಕೂಡ ತಾರತಮ್ಯ ಮಾಡಿಲ್ಲ. ನಾವು ಎಲ್ಲ ಜನರನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ. ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಹಾಗಾಗಿ ಅಂಥ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗಾಗಲೇ ನೀವು ಬಿಜೆಪಿಗೆ ಸೇರ್ಪಡೆಗೊಳ್ತೀರಿ ಅಂತ ಬಹಳಷ್ಟು ರೂಮರ್ಸ್ ಇತ್ತು, ಎಲ್ಲೆಡೆ ಕೂಡ ನಿಮ್ಮದೇ ಸುದ್ದಿ ಆಗ್ತಿತ್ತು. ಕೆಲವರು ಹೇಳ್ತಾರೆ ಪ್ರಮೋದ್ ಅವರು ಹೈಲೈಟ್ ಆಗಲಿಕ್ಕೆ ಬೇಕಂತ ಈ ರೀತಿ ಸುದ್ದಿ ಹರಡಿಸಿದ್ರು. ನನ್ನ ಬಾಯಲ್ಲಿ ಎಲ್ಲೂ ಕೂಡ ಬಂದಿಲ್ಲ ನಾನು ಬಿಜೆಪಿ ಸೇರ್ತೀನಿ ಅಂತ. ಯಾರ ಹತ್ರ ಆದರೂ ಹೇಳಿದ್ದೇನಾ? ಬೇರೆಯವ್ರ ಥ್ರೂ ಅಲ್ಲಿ ಹೇಳಿಸಿದ್ರಂತೆ.
ಬೇರೆಯವ್ರ ಥ್ರೂ ಕೂಡ ಹೇಳಿಸುವ ಅಗತ್ಯ ನನಗಿಲ್ಲ. ಬೇರೆಯವ್ರ ಥ್ರೂ ಹೇಳಿಸ್ಬೇಕಾದ್ರೆ ನಾನು ಅವ್ರ ಹತ್ರ ಹೇಳಬೇಕಲ್ಲ. ನಾನು ಷಡ್ಯಂತ್ರ ಮಾಡಿದ್ರ ಬಿಜೆಪಿ ಯಾರ ಹತ್ರ ಕೂಡ ನಾನು BJPಗೆ ಹೋಗ್ತೇನೆ ಅಂತ ಹೇಳಿರಲಿಲ್ಲ. ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳಲಿಲ್ಲ, ಲೀಡರ್ಗಳಿಗೆ ಹೇಳಲಿಲ್ಲ, ಯಾರಿಗೂ ಕೂಡ ನಾನು ಹೇಳಲಿಲ್ಲ. ಸೊ ಅದು ಸುದ್ದಿ ಯಾಕೆ ಹೊರಗೆ ಬರ್ತಾ ಇತ್ತು, ಆ ರೀತಿ ಬರ್ತಾ ಇತ್ತು ಅಂತ ನನಗೂ ಕೂಡ ಆಶ್ಚರ್ಯ ಆಗಿದೆ. ನಾನು ನಿನ್ನೆ ಯಾರಿಗೂ ಹೇಳಿದೆ, ಇದಕ್ಕೆ ಒಂದು COD ತನಿಖೆ ಆದೇಶ ಮಾಡೋದು ಒಳ್ಳೆಯದು. ಇದು ಅಪಪ್ರಚಾರಕ್ಕೆ ಎಲ್ಲಿಂದ ಪ್ರಾರಂಭ ಆಯಿತು, ಯಾರು ಮಾಡ್ತಿದ್ದಾರೆ ಎಂಬ COD ತನಿಖೆ ಕೂಡ ಆದರೆ ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ. ಇನ್ನೊಂದು ಕಡೆ ಕೇಳಿ ಬರ್ತದೆ, ಈ ರೀತಿಯಾದಂಥ ಸುದ್ದಿ ಮಾಡಿ ರಘುಪತಿ ಭಟ್ರವರಿಗೆ ಎಲ್ಲೋ ಒಂದು ಕಡೆ ಹೆದರಿಕೆ ಅಥವಾ ಭಯವನ್ನು ಕೂರಿಸ್ತಾ ಇದ್ದಾರೆ ಪ್ರಮೋದ್ ಅವರು ಅಂತ. ರಘುಪತಿ ಭಟ್ರು ಈಸ್ ನಾಟ್ ಅ ಸೂಟೇಬಲ್ ಕ್ಯಾಂಡಿಡೇಟ್ ಅಗೇನ್ಸ್ಟ್ ಮೀ. ಅವರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ನನಗೆ ಗೊತ್ತಿಲ್ಲ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೇನೆ, ನಾನು ಉಡುಪಿ ಕ್ಷೇತ್ರದ ಜನತೆಯ ತಲೆ ಎತ್ತಿ ನಿಲ್ಲುವಂತೆ, ಹೆಮ್ಮೆ ಪಡುವಂತೆ ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ನಂಬರ್ 1 ಬರೋದ್ರ ಮೂಲಕ. ಸೊ ರಘುಪತಿ ಭಟ್ರ ಕಾಲದಲ್ಲಿ ಉಡುಪಿ ಜನತೆ ತಲೆ ತಗ್ಗಿಸುವಂಥ ಸನ್ನಿವೇಶ ಕೂಡ ಉಂಟಾಗಿತ್ತು ಎಂಬುದನ್ನು ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸ್ತೇನೆ ನಾನು. ಸೊ CM ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಜಾಹೀರಾತು ಸರ್ಕಾರ ಅಂತ, ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಇದೆ ಅಂತೆ. ಈಗ ಪ್ರಚಾರ ಎಂಬುದು ಭಾಳ ಮುಖ್ಯ. ಈಗ ಯಾಕಂದರೆ ನಾವು ಕೆಲಸ ಮಾಡಿಯೂ ಕೂಡ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ನಾನು 2026 ಕೋಟಿ ರೂಪಾಯಿ ಕೆಲಸ ಮಾಡಿ BJP ಅವರು ಹೇಳೋದೇನು, ಪ್ರಮೋದ್ ಮಧ್ವರಾಜ್ ಕೆಲಸನೇ ಮಾಡಿಲ್ಲ ಅಂತ. ನಾವಿಷ್ಟು ಪ್ರಚಾರ ಕೊಟ್ಟರೂ ಕೂಡ ವಿರೋಧ ಪಕ್ಷದವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರಂತಾದರೆ ಜನರಿಗೆ, ಈಗ ಉದಾಹರಣೆಗೆ ಪಡುಕೆರೆ ಸೇತುವೆ ಆದದ್ದು ನಂಚಾರ್ 4 ಜನರಿಗೆ ಗೊತ್ತಿರೋದಿಲ್ಲ ನನ್ನ ಕ್ಷೇತ್ರದಲ್ಲಿ. ಸೊ ಯಾವ ಗ್ರಾಮದಲ್ಲಿ ಯಾವ ಕೆಲಸಗಳಾಗಿದೆ ಅಂತ ಜನರಿಗೆ ಗೊತ್ತಿರೋದಿಲ್ಲ. ಅವರವರ ಗ್ರಾಮದ್ದು ಗೊತ್ತಿರ್ತದೆ, ದೂರದ ಗ್ರಾಮದಲ್ಲಿ ಏನಾಗಿದೆ ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಸರ್ಕಾರದ ಏನೆಲ್ಲ ಕೆಲಸಗಳಾಗಿದೆ ಅಂತ ಪ್ರಚಾರ ಮಾಡುವಂಥದ್ದು ಬಹಳ ಮುಖ್ಯ. ನರೇಂದ್ರ ಮೋದಿ ಕೂಡ ಪ್ರಚಾರ ಮಾಡ್ತಿದ್ದಾರೆ, ಅವ್ರದ್ದೇನು ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ವಾ? ಯಾವ ಸರ್ಕಾರ ಕೂಡ ಮಾಡ್ತದೆ. ಸರ್, ಇನ್ನಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ ಅದರ ಪುಟ್ಟ ವಿರಾಮದ ನಂತರ. ವೇಪಿ ಲಾಂಚ್ಗೆ ಮತ್ತೊಮ್ಮೆ ಸ್ವಾಗತ. ಎಸ್, ನಮ್ಮ ಇವತ್ತಿನ ಅತಿಥಿಯಾಗಿದ್ದಾರೆ ಪ್ರಮೋದ್ ಮಧ್ವರಾಜ್ ರವರು. ಸರ್, ಈಗಾಗಲೇ ನಾನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಬಹಳ ಮುಖ್ಯ ಪ್ರಶ್ನೆ, ಬಹುಶಃ ಉಡುಪಿ ಕರಾವಳಿ ಭಾಗದ ಜನರು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ವೋಟ್ ಅನ್ನುವಂಥದ್ದು ಪ್ರಮೋದ್ ಅವರಿಗೆ ಫಿಕ್ಸ್ ಅಂತೆ. ಇಲ್ಲ, ನನಗೆ ಬರೀ ಅಲ್ಪಸಂಖ್ಯಾತರ ವೋಟ್ ಅಲ್ಲ, ಎಲ್ಲ ವರ್ಗದ ಜನರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಮೇಲ್ವರ್ಗದ ಜನರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಗೌಡ ಸಾರಸ್ವತ್ ಬ್ರಾಹ್ಮಣರು ಇರ್ಬೋದು, ಬೇರೆ ಬೇರೆ ವಿಶ್ವಕರ್ಮ ಇರ್ಬೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ನನಗೆ ಬೆಂಬಲ ಕೊಡ್ತಿದ್ದಾರೆ. ಯಾಕಂದರೆ ನಾನು ಎಲ್ಲೂ ಕೂಡ ತಾರತಮ್ಯ ಮಾಡಿಲ್ಲ. ನಾನು ಜಾತಿ ತಾರತಮ್ಯ, ಧರ್ಮದ ತಾರತಮ್ಯ ಮಾಡ್ತಿದ್ರೆ ನನಗೆ ಆ ರೀತಿಯ ಬೆಂಬಲ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಎಲ್ಲ ಜನರನ್ನು ಸಮಾನವಾಗಿ ಅವರನ್ನು ಗೌರವಿಸಿ ಎಲ್ಲ ಜನರ ಸೇವೆಯನ್ನು ಸಮಾನವಾಗಿ ಮಾಡಿರೋದ್ರಿಂದ ನನಗೆ ಎಲ್ಲ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ನಾನು ಸಫಲನಾಗಿದ್ದೇನೆ. ಎಸ್, ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಬಹಳಷ್ಟು ಕೋಮುಗಲಭೆಗಳು ನಡೀತು, ಇದಕ್ಕೆಲ್ಲ ಕಾಂಗ್ರೆಸ್ಸೇ ನೇರ ಹೊಣೆ. ಈಗ ಉಡುಪಿ ಜಿಲ್ಲೆಯಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆದ ಮೇಲೆ ಒಂದೇ ಒಂದು ಕೋಮುಗಲಭೆ ನಡೀಲಿಲ್ಲ. ಇವತ್ತು ಕಾನೂನು ಸುವ್ಯವಸ್ಥೆಯಲ್ಲಿ, ಲಾ ಆ್ಯಂಡ್ ಆರ್ಡರ್ನಲ್ಲಿ ಇಡೀ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ನಂಬರ್ 1. ಸೊ ನಾನು ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದೆ. ಏನಂದರೆ, ಯಾರೇ ಗಲಾಟೆ ಮಾಡಲಿ, ಅವ್ರು ಯಾವುದೇ ಪಕ್ಷ ಇರಲಿ, ಯಾವುದೇ ಧರ್ಮ ಇರಲಿ, ಎಷ್ಟೇ ಪ್ರಭಾವಿ ಆಗಿರಲಿ, ಬೇಕಿದ್ರೆ ನನ್ನದೇ ಪಕ್ಷ ಇರಲಿ, ನನ್ನದೇ ಜಾತಿಯವರು ಇರಲಿ, ನನ್ನದೇ ಧರ್ಮದವರು ಇರಲಿ, ಅವ್ರ ಮೇಲೆ ಮುಲಾಜಿ ಇಲ್ಲದೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಸ್ಪಷ್ಟವಾದ ಸಂದೇಶವನ್ನು ನಾನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೆ. ಮತ್ತು ಎರಡನೇದಾಗಿ, ಈ ಅನೈತಿಕ ಚಟುವಟಿಕೆಗಳು ಮತ್ತು ಇದು ಸಮಾಜಘಾತುಕ ಶಕ್ತಿಗಳಿಗೆ ನಾನು ಯಾವತ್ತೂ ಕೂಡ ಬೆಂಬಲಿಸಿಲ್ಲ. ಯಾರಾದರೂ ಕಳ್ಳತನ ಮಾಡಿದರೆ ಅಥವಾ ಯಾರ ಮೇಲಾದರೂ ಹಲ್ಲೆ ಮಾಡಿದರೆ ಅಥವಾ ಅನೈತಿಕ ಗಿಟ್ಕ ಅಂಥದ್ದೆಲ್ಲ ಮಾಡಿದರೆ ಅವರಿಗೆ ನಾನು ಯಾವತ್ತೂ ಬೆಂಬಲ ಕೊಟ್ಟಿಲ್ಲ. ಅವ್ರು ಬೇಕಿದ್ರೆ ನನ್ನ ಪಕ್ಷದವರೇ ಆಗಿರ್ಬೋದು, ನನ್ನವರೇ ಆಗಿರ್ಬೋದು, ಅವರು ತಪ್ಪು ಮಾಡಿದಾಗ ಅವರ ತಪ್ಪಿಗೆ ತಕ್ಕಂತೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಯಾವತ್ತೂ ಬಯಸಿದವ. ಸೊ ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, ಲೀಡರ್ಸ್ ಕೂಡ ಅವರಿಗೆ ಧೈರ್ಯ ಇಲ್ಲ,
ಯಾಕಂದರೆ ಪ್ರಮೋದ್ ಹತ್ರ ಹೋದರೆ ಅವ ನಮಗೆ ಯಾವ ರೀತಿಯ ರಕ್ಷಣೆ ಕೊಡೋದಿಲ್ಲ ಅಂತ ಅವರು ಸುಧಾರಣೆ ಆಗ್ತಾರೆ. ಸೊ ಆ ರೀತಿಯಲ್ಲಿ ಯಾರಿಗೂ ರಕ್ಷಣೆ ಅಂದರೆ ಸಮಾಜಘಾತುಕ ಕೆಲಸಗಳನ್ನು ಮಾಡ್ತಕ್ಕಂಥ ಯಾರಿಗೂ ಕೂಡ ರಕ್ಷಣೆ ಕೊಡದೆ ಎಲ್ಲ ಜನರಿಗೂ ರಕ್ಷಣೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರುವುದರ ಮೂಲಕ ಇಡೀ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆ ಕಾನೂನು ಸುವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಈ ಬಾರಿ ಪುನಃ ಗೆಲ್ಲುವಂಥ ವಿಶ್ವಾಸ ನಿಮಗಿದೆಯಾ? ನನ್ನ ಆಶೆ ಉಡುಪಿಯನ್ನು ಈಗ ನಂಬರ್ 1 ಕ್ಷೇತ್ರವನ್ನಾಗಿ ನಾನು ಪರಿವರ್ತಿಸ್ತೇನೆ. ಕರ್ನಾಟಕದಲ್ಲಿ ನಾನು ನಂಬರ್ 1 ಶಾಸಕ ಆಗಬೇಕಾದ್ರೆ ಉಡುಪಿ ವಿಧಾನಸಭಾ ಕ್ಷೇತ್ರ ಕೂಡ ನಂಬರ್ 1 ಆಗಲೇಬೇಕಲ್ಲ. ಸೊ ನನ್ನ ಆಶೆ ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ಜನತೆ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದರೆ ನಾನು ಅಷ್ಟೊಂದು ತಾರತಮ್ಯ ಮಾಡದೆ ಜನರ ಸೇವೆಯನ್ನು ಮಾಡಿದ್ರಿಂದ ಜನರು ಅದನ್ನು ಗುರುತಿಸಿ ಪಕ್ಷಭೇದ, ಜಾತಿ ಭೇದ, ಧರ್ಮ ಭೇದ ಯಾವ ಭೇದವನ್ನು ಮಾಡದೆ ನನ್ನನ್ನು ಬೆಂಬಲಿಸಿ ನನ್ನನ್ನು ಪ್ರಥಮ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಜನರ ಒಂದು ನಿರಂತರ ಸಂಪರ್ಕದಲ್ಲಿರುವಂಥ ನನಗೆ ಆ ರೀತಿಯ ಮನವರಿಕೆ ಆಗ್ತಾಯಿದೆ. ನಮೋ ಅಂದರೆ ನಮಗೆ ಮೋಸನಾ? ಅಲ್ಲ, ಈಗ ನಾನು ಆಗಲೇ ಹೇಳಿದೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರು. ಯುವಕರಿಗೆಲ್ಲ ಉದ್ಯೋಗ ತೆಗೆಸಿಕೊಡ್ತೀವಿ ಅಂತ ಹೇಳಿದರು. ಪಾಕಿಸ್ತಾನದವರು ಒಂದು ನಮ್ಮ ಸೋಲ್ಜರ್ನ, ನಮ್ಮ ಸೈನಿಕನ ಒಂದು ತಲೆಯನ್ನು ಕಡಿದ್ರೆ ನಾವು ಪಾಕಿಸ್ತಾನದ 10 ಸೈನಿಕರ ತಲೆಯನ್ನು ಕಡಿತೇವೆ ಅಂತ ಹೇಳಿದರು. ಸೊ ಇದೆಲ್ಲ ಚುನಾವಣೆಗೆ ಮೊದಲು ನರೇಂದ್ರ ಮೋದಿ ಅವರು ಏನೆಲ್ಲ ಭಾಷಣ ಮಾಡಿದ್ದಾರೆ, ಪ್ರಾಯಶಃ ಅದನ್ನು ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ ಅಂತ ಜನರಿಗೆ ಗೊತ್ತಿದೆ. ಸೊ ಜನರನ್ನು ಭಾಳ ಸಮಯ ಮೋಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಆ ರೀತಿ ಅರ್ಥದಲ್ಲಿ ಹೇಳಿದೆ. ಸರ್, ಟಿಪ್ಪು ಜಯಂತಿ ಬಗ್ಗೆ ಪ್ರಮೋದ್ ಅವರಿಗೆ ವೈಯಕ್ತಿಕವಾಗಿ ಟಿಪ್ಪು ಜಯಂತಿ ಮಾಡುವಂಥದ್ದು ಇಷ್ಟ ಇಲ್ಲ, ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನು ಟಿಪ್ಪು ಜಯಂತಿ ಆಚರಿಸುವ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಲ್ಲ, ಸರ್ಕಾರ ಎಸ್ ಆ ಏನು ಆಚರಣೆಗಳನ್ನ ಮಾಡ್ತು. ಆ ಒಂದು ಸಂದರ್ಭದಲ್ಲಿ ಪ್ರಮೋದ್ ಅವರು ಫುಲ್ ಸೈಲೆಂಟ್ ಆಗಿಬಿಟ್ರು. ಇಲ್ಲ, ಟಿಪ್ಪು ಜಯಂತಿ ಈಗ ನಾನು ಬೇರೆ ಬೇರೆ ಜಯಂತಿಗಳಿಗೆ ಹೋಗಿಲ್ಲ. ಬೇರೆ ಕೆಲವೆಲ್ಲ ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ವರ್ಷಕ್ಕೆ 36 ಜಯಂತಿ ಆಗುತ್ತೆ. ಎಲ್ಲ ಜಯಂತಿಗಳಿಗೆ ಹೋಗಲಿಕ್ಕೆ ನಮಗೆ ಆಗೋದಿಲ್ಲ. ಸೊ ಅಂಥದ್ರಲ್ಲಿ ಕೆಲವು ಜಯಂತಿಗೆ ಹೋಗ್ತೀನಿ, ಕೆಲವು ಜಯಂತಿಗೆ ಹೋಗೋದಿಲ್ಲ. ಸೊ ಸಮಯದ ಅಭಾವ ಇದ್ದದ್ರಿಂದ ಅಥವಾ ಬೇರೆ ಕಾರ್ಯಕ್ರಮಗಳಿದ್ದದ್ರಿಂದ ಟಿಪ್ಪು ಜಯಂತಿಗೆ ಹೋಗದಿರ್ಬೋದು ಬಿಟ್ಟರೆ ಅದು ಡೆಲಿಬ್ರೇಟಾಗಿ ನಾನು ಹೋಗಲಿಲ್ಲ ಅಂತ ಅರ್ಥ ಅಲ್ಲ. ಅದೇ ರೀತಿಯಲ್ಲಿ ಬೇರೆ ಜಯಂತಿಗಳು ಕೂಡ ನಾನು ಹೋಗಿಲ್ಲ. ಕೆಲವೆಲ್ಲ ಹೆಸರು ನನಗೆ ಗೊತ್ತಿಲ್ಲ, ಜಯಂತಿ ಮಾಡ್ತಾರಲ್ಲ ಅವ್ರು ಯಾರಂತಲೇ ಗೊತ್ತಿಲ್ಲ. ನಾನು ಯಾರಂತ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಸುಮ್ಮನೆ ಬಾಯಿಗೆ ಬಂದಾಗೆ ಭಾಷಣ ಮಾಡೋದಕ್ಕಿಂತ, ಯಾಕಂದರೆ ನಾನು ಎಲ್ಲಿಗೂ ಭಾಷಣ ಹೋದಾಗ ತಯಾರು ಮಾಡ್ಕೊಂಡು ಹೋಗೋದಿಲ್ಲ. ನನ್ನ ಒಂದು ಅಭ್ಯಾಸ ಹೇಗೆ ಅಂದರೆ, ನಾನು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದಾಗಲೂ ಕೂಡ ಭಾಷಣವನ್ನು ತಯಾರು ಮಾಡಿ ಹೋಗುವಂಥ ಕ್ರಮ ಇಲ್ಲ. ನಾನು ಹೋಗಿ ಮೈಕ್ನ ಮುಂದೆ ನಿಂತಾಗ ದೇವರು ನನಗೆ ಏನು ಬುದ್ಧಿ ಕೊಡ್ತಾರೆ ಆ ರೀತಿ ನಾನು ಮಾತಾಡುವ. ಸೊ ಏನೂ ಗೊತ್ತಿಲ್ಲದಂಥ ಕೆಲವು ಜಯಂತಿಗೆ ಹೋಗಿ ಸುಮ್ಮನೆ ಅಲ್ಲಿ ಅಪಹಾಸ್ಯ ಆಗೋದು ಬೇಡ ಅಂತಲೂ ಕೂಡ ನಾನು ಕೆಲವು ಜಯಂತಿಗಳಿಗೆ ಹೋಗಿಲ್ಲ. ಟಿಪ್ಪು ಗೊತ್ತಿರ್ಬೋದಲ್ಲ ತಮಗೆ? ಅಲ್ಲ, ಟಿಪ್ಪು ಜಯಂತಿಗೆ ನನಗೆ ಸಮಯದ ಅಭಾವದಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಇತರ ಜಯಂತಿಗೂ ಕೂಡ ನಾನು ಹೋಗಲಿಲ್ಲ. ಮತ್ತು ಎಲ್ಲ ಜಯಂತಿಗಳಿಗೆ ಮಂತ್ರಿಗಳು ಹೋಗ್ಬೇಕಂತ ಏನು ಕಡ್ಡಾಯ ಇಲ್ಲ. ನಮ್ಗೆ ಕಡ್ಡಾಯ ಇರೋದು 3: ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ರಾಜ್ಯೋತ್ಸವ. ಅದಕ್ಕೆ ನಾನು ಕಡ್ಡಾಯವಾಗಿ ಹೋಗ್ತಾ ಇದ್ದೀನಿ. ಎಸ್, ಏನು JDS ಪಕ್ಷದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಹಾಗೆ ಬಿಜೆಪಿ ಕೂಡ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ ಅನ್ನುವಂಥದ್ದು ಎಲ್ಲಿ ಕೂಡ CM ಸಿದ್ದರಾಮಯ್ಯನವರೇ ಮತ್ತೊಮ್ಮೆ CM ಆಗ್ತಾರೆ ಅನ್ನುವಂಥದ್ದು ಘೋಷಣೆ ಮಾಡಿಲ್ಲ. ನೋಡಿ, ರಾಹುಲ್ ಗಾಂಧಿ ಅವರೇ ಸ್ವತಃ ಘೋಷಣೆ ಮಾಡಿದ್ದಾರೆ ಈ ಬಾರಿಯ ಕರ್ನಾಟಕದ ಚುನಾವಣೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತದೆ ಅಂತ. ಸೊ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತದೆ ಅಂದರೆ ಅದಕ್ಕೆ ಪುನಃ ಪ್ರತ್ಯೇಕವಾಗಿ ಘೋಷಣೆ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಈ ಬಾರಿ ಪುನಃ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರ್ಬೋದಾ? ಯಾಕಂದ್ರೆ ಹೊಸ ಹೊಸ ಪಕ್ಷಗಳು ಬಹಳಷ್ಟು ಬಂದಿದೆ. ಸೊ ಹಾಗೆ ಎಲ್ಲಾದರೂ ಯೂಟರ್ನ್ ಹೊಡೆಯುವಂಥ ಸಾಧ್ಯತೆಗಳಿದೆಯಾ? ನೋಡಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರದಿಂದ ಆದಷ್ಟು ಕೆಲಸಗಳು, ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ 21,000 ಕುಟುಂಬದವರಿಗೆ ಹೊಸ BPL ಕಾರ್ಡನ್ನು ಕೊಟ್ವಿ. 21,000 ಬಡವರಿಗೆ ಸಂಧ್ಯಾ ಸುರಕ್ಷೆ ಯೋಜನೆ. ಹಿಂದಿನ BJP ಸರ್ಕಾರ ಇರುವಾಗ 1 ವರ್ಷ, ಅವರ ಅವಧಿ ಮುಗಿಲಿಕ್ಕೆ 1 ವರ್ಷ ಇರುವಾಗ ಸಂಧ್ಯಾ ಸುರಕ್ಷೆ ಯೋಜನೆಯ ಅರ್ಜಿಗಳನ್ನೇ ಸ್ವೀಕಾರ ಮಾಡೋದು ನಿಲ್ಲಿಸಿದ್ರು. ನಾವೀಗ ನಿರಂತರವಾಗಿ 5 ವರ್ಷದಿಂದ ಸಂಧ್ಯಾ ಸುರಕ್ಷೆ ಯೋಜನೆ ಇರ್ಬೋದು, ವಿಧವಾ ಮಾಸಾಸನ ಇರ್ಬೋದು, ಅದನ್ನೆಲ್ಲ ಬಡವರ ಪರವಾಗಿ ಬಡವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡಲಿಕ್ಕಾಗ್ತದೆ ಅಷ್ಟರ ಮಟ್ಟಿಗೆ ಸಹಾಯ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರದ ರೀತಿಯಲ್ಲಿ ಬೇರೆ ಯಾವುದೇ ಸರ್ಕಾರ ಕೆಲಸ ಮಾಡಿರಲಿಕ್ಕಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿಯೂ ಮಾಡಲಿಕ್ಕಿಲ್ಲ, ಭಾರತ ದೇಶದ ಇತಿಹಾಸದಲ್ಲೂ ಕೂಡ ಮಾಡಲಿಕ್ಕಾಗೋದು ಇಲ್ಲ. ಇವತ್ತು ಹಳ್ಳಿಗಳಲ್ಲಿ ರಸ್ತೆಗಳು, ವಾರ್ಡ್ಗಳಲ್ಲಿ ರಸ್ತೆಗಳು, ಇಷ್ಟೆಲ್ಲ ಅನುದಾನ ಕೊಟ್ಟವ್ರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲ. ಇಡೀ ದೇಶದಲ್ಲಿ
ಇವತ್ತು ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ಡೆಲ್ಲಿ ಬಿಟ್ಟರೆ ಎರಡನೇ ಮಹಾರಾಷ್ಟ್ರವನ್ನು ಕೂಡ ಹಿಂದಕ್ಕಾಕಿ, ಗುಜರಾತನ್ನು ಹಿಂದಕ್ಕಾಕಿ ಕರ್ನಾಟಕ ಎರಡನೇ ಸ್ಥಾನಕ್ಕೆ ಬಂದಿದ್ರೆ ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಂತ ನಾನು ಭಾವಿಸ್ತೇನೆ. ಅತಿ ಹೆಚ್ಚು ಸಾಲ ಮಾಡಿದೆ ಕಾಂಗ್ರೆಸ್ ಸಾಲ ಎಲ್ಲ ಸರ್ಕಾರಗಳಿಗಿದೆ. ಯಡಿಯೂರಪ್ಪ ಇದ್ದಾಗಲೂ ಸಾಲ ಇತ್ತು, ಮತ್ತೆ ಈಗ ಕೇಂದ್ರ ಸರ್ಕಾರಕ್ಕೂ ಸಾಲ ಇದೆ. ಸಾಲ ಇಲ್ಲದ ಸರ್ಕಾರ ಒಂದು ತೋರಿಸಿ ನೋಡೋಣ. ಇಡೀ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಸರ್ಕಾರ, ಅದು BJP ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ, ಸಾಲ ಮಾಡದೆ ಸರ್ಕಾರ ನಡೆಸಿದಂಥ ಒಂದೇ ಒಂದು ಸರ್ಕಾರವನ್ನು ತೋರಿಸಿ. ಸಾಲ ಮಾಡಲಿಕ್ಕೆ ಒಂದು ಇತಿಮಿತಿ ಇದೆ. ನಮ್ಮ GDPಯ 25% ಒಳಗಿರಬೇಕು ಸಾಲದ ಫಿಸ್ಕಲ್ ಡಿಸಿಪ್ಲಿನ್ ಆ್ಯಕ್ಟ್ ಅಂತ ಇದೆ. ಅದರ ಪ್ರಕಾರ ಕರ್ನಾಟಕ ಯಾವುದೇ ರಾಜ್ಯದ GDPಯ 25% ಒಳಗೆ ಸಾಲ ಇರಬೇಕು. ನಮ್ಮದು 19%ನಲ್ಲಿದೆ ನಮ್ಮ ಸಾಲ. ಇನ್ನೂ 6% GDP ಅಷ್ಟು ಸಾಲ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಆ ಫಿಸ್ಕಲ್ ಡೆಫಿಸಿಟ್ ಏನಿದೆ, ಆ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರು, ಅದು 3% ಒಳಗಿರಬೇಕು. ಅದು ಕೂಡ ನಮ್ಮದು 3% ಒಳಗಿದೆ. ಸೊ ಇವತ್ತು ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್, ಆರ್ಥಿಕ ಶಿಸ್ತು ಯಾವುದಾದ್ರೂ ಒಂದು ರಾಜ್ಯದಲ್ಲಿದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿದೆ, ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿದೆ ಅಂತ ನಾನು ಹೇಳಲೇಬೇಕಾಗ್ತದೆ. ಮೀನುಗಾರಿಕೆ ಸಚಿವರಾಗಿ ಮೀನುಗಾರರಿಗೆ ಯಾವ ರೀತಿಯ ಅಭಿವೃದ್ಧಿಗಳನ್ನು ಮಾಡಿದ್ದೀರಾ? ಈಗ ನಾನು ಮೀನುಗಾರಿಕಾ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ ಯಾರಾದರೂ ಪಾಪ ಮೀನುಗಾರರು ಜೀವ ಕಳ್ಕೊಂಡ್ರೆ ಅವ್ರ ಕುಟುಂಬಕ್ಕೆ 2 ಲಕ್ಷ ಕೊಡುವಂಥ ಯೋಜನೆ ಇತ್ತು. ನಾನು ಅದನ್ನು 6 ಲಕ್ಷ ರೂಪಾಯಿಗೆ ಏರಿಸಿದ್ದೇನೆ. ಮೀನುಗಾರ ಮಹಿಳೆಯರಿಗೆ ಸಾಲ ಯೋಜನೆ ಇದೆ, 50,000 ರೂಪಾಯಿ ಸಾಲ ಕೊಡ್ತಾರೆ. ಅದರಲ್ಲಿ 10% ಬಡ್ಡಿ ರಿಯಾಯಿತಿ ನಮ್ಮ ಸರ್ಕಾರ ಕೊಡಬೇಕಾಗಿದೆ. ನಾನು ಮಂತ್ರಿಯಾಗಿ ಬರುವ ತನಕ ಸುಮಾರು 16 ಕೋಟಿ ರೂಪಾಯಿ ಬಾಕಿ ಇತ್ತು. ಈಗ 16 ಕೋಟಿ ರೂಪಾಯಿಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ಮೀನುಗಾರರಿಗೆ ಡೀಸೆಲ್ ಸಬ್ಸಿಡಿಯನ್ನು ನೇರ ಅವರ ಬ್ಯಾಂಕ್ ಖಾತೆಗೆ ಹಾಕುವಂಥ ಕೆಲಸ ಮೊನ್ನೆ ಫೆಬ್ರವರಿ, ಈಗ ನಾವು ಮಾರ್ಚ್ ತಿಂಗಳಲ್ಲಿದ್ದೇವೆ, ಫೆಬ್ರವರಿ ತಿಂಗಳವರೆಗೆ ಎಲ್ಲ ಡೀಸೆಲ್ ಸಬ್ಸಿಡಿ ಖಾತೆಗೆ ನಾವು ದುಡ್ಡನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಮಲ್ಪೆ ಮೀನುಗಾರಿಕಾ ಬಂದರಿಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ನಾನು ಪ್ರಾರಂಭ ಮಾಡಿ ಈಗ ಅದು ಅಂತಿಮ ಹಂತದಲ್ಲಿ ಇದೆ. ಮಲ್ಪೆ ಪಡುಕೆರೆಯಲ್ಲಿ ಒಂದು 10 ಕೋಟಿ ರೂಪಾಯಿಯ ಒಂದು ಜೆಟ್ಟಿಗೆ ಕೂಡ ದುಡ್ಡು ಬಿಡುಗಡೆ ಮಾಡಿದ್ದೇವೆ. ಸೊ ಹೀಗೆ ನನ್ನ ಇಡೀ ಉಡುಪಿ ವಿಧಾನಸಭಾ ಕ್ಷೇತ್ರದ ಒಂದೇ ಒಂದು ಮೀನುಗಾರಿಕಾ ರಸ್ತೆ ಬಾಕಿ ಇಲ್ಲ, ಎಲ್ಲ ಮೀನುಗಾರಿಕಾ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಹೀಗೆ ಹಲವಾರು ನಮ್ಮ ಇನ್ಲ್ಯಾಂಡ್ ಪಾಲಿಸಿ, ನಮ್ಮ ಒಳನಾಡು ಮೀನುಗಾರಿಕೆಗೆ ಒಂದು ನೀತಿಯೇ ಇರಲಿಲ್ಲ. ನಾನು ಪ್ರಥಮ ಬಾರಿಗೆ ಅದನ್ನು ಎಲ್ಲ ಮೀನುಗಾರರನ್ನು ಒಟ್ಟುಗೂಡಿಸಿ ಆ ಒಂದು ಇನ್ಲ್ಯಾಂಡ್ ಪಾಲಿಸಿ ಕೂಡ ಮಾಡಿದ್ದೇವೆ. ಸೊ ಒಳನಾಡು ಮೀನುಗಾರಿಕೆ ಮತ್ತು ಸಮುದ್ರ ಮೀನುಗಾರಿಕೆಗೆ ಸಮಾನವಾಗಿ ಸರ್ಕಾರದಿಂದ ಎಷ್ಟೆಲ್ಲ ಸಹಾಯ ಮಾಡಲಿಕ್ಕಾಗುತ್ತೆ ಅಷ್ಟು ಸಹಾಯವನ್ನು ಮಾಡಿದ್ದೇವೆ ಎಂಬತಕ್ಕಂಥ ತೃಪ್ತಿ ನನಗಿದೆ. ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತೆ, ಮತಗಳನ್ನು ಒಡೆದು ವೋಟ್ ಗಳಿಸ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರ ಮತವನ್ನು ಗಳಿಸುವಂಥ ಒಂದು ಆಶೆ ಇರ್ತಕ್ಕಂಥ ನಮಗೆ ನೋಡಿ, ಕೆಲವು ಪಕ್ಷದವರು ನಮಗೆ ಇಂಥವರ ಓಟೇ ಬೇಡ ಅಂಥವರ ಓಟೇ ಬೇಡ ಅಂತ ಹೇಳ್ತಾರಲ್ಲ, ನಾವು ಆ ರೀತಿ ಅಲ್ಲ. ನಮಗೆ ಎಲ್ಲರ ಓಟ್ ಬೇಕು, ಎಲ್ಲರ ಹಿತ ಬೇಕು, ಎಲ್ಲರ ಸೇವೆ ಬೇಕು, ಎಲ್ಲರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಧೋರಣೆ ಕಾಂಗ್ರೆಸ್ ಪಕ್ಷದ್ದು. ಸೊ ಹಾಗಾಗಿ ನಮಗೆ ಇಂಥವ್ರದ್ದು ಬೇಡ ಅಂಥವ್ರದ್ದು ಬೇಡ, ವಿ ಆರ್ ಇನ್ಕ್ಲೂಸಿವ್. ನಮ್ಮದೆಲ್ಲ ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಪಾಲಿಟಿಕ್ಸ್ ಅಲ್ಲ. ಅಂಥವ್ರನ್ನು ಬಿಟ್ಟು ಮಾಡೋಣ ಇಂಥವ್ರನ್ನು ಬಿಟ್ಟು ಮಾಡೋಣ ಅಂತ ಹೇಳುವಂಥ ರಾಜಕಾರಣ ಕಾಂಗ್ರೆಸ್ ಪಕ್ಷದಲ್ಲ. ಕಾಂಗ್ರೆಸ್ ಪಕ್ಷ ನಾನು ಆಗಲೇ ಹೇಳಿದಾಗೆ ವಸುದೈವ ಕುಟುಂಬಕಂ, ಇಡೀ ದೇಶವನ್ನು ಒಂದಾಗಿ ತೆಗೆದುಕೊಂಡು ಹೋಗಬೇಕು, ಎಲ್ಲ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಪಕ್ಷ. ಹಿಂದೂ ಪರ ಯಾವುದೇ ಯೋಜನೆಗಳನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿ, ಈಗ ಈ ಹಿಂದೂ ದೇವಸ್ಥಾನಗಳಿಗೆ ತಸ್ತೀಕ್ ಅಂತ ಇದೆ. ಪ್ರತಿ ವರ್ಷ ಅವರಿಗೆ ದೇವಸ್ಥಾನ ಮೇಂಟೈನ್ ಮಾಡಲಿಕ್ಕೆ ಕೊಡುವಂಥ ದುಡ್ಡು 24,000 ರೂಪಾಯಿ ಇತ್ತು BJP ಸರ್ಕಾರ ಇರುವಾಗ ವರ್ಷಕ್ಕೆ. ಹಿಂದೂ ಪರವಾಗಿರ್ತಕ್ಕಂಥ BJP ಸರ್ಕಾರ ತಸ್ತೀಕನ್ನು ಬರೀ 24,000, ಅದು 2008ರವರೆಗೆ ಮಾತ್ರ ಪೇಮೆಂಟ್ ಮಾಡಿ 2008ರಿಂದ 2013 5 ವರ್ಷ ಇದೆ ಅಲ್ಲ, ಒಂದು ನಯ ಪೈಸಾ ತಸ್ತೀಕನ್ನು ಕೂಡ ಬಿಡುಗಡೆ ಮಾಡಿರಲಿಲ್ಲ. ಯಾರು? ಹಿಂದೂ ಪರವಾಗಿರ್ತಕ್ಕಂಥ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಸದಾನಂದ ಗೌಡರ ಸರ್ಕಾರ ಆ ದೇವಸ್ಥಾನಗಳಿಗೆ ಕೊಡುವಂಥ ತಸ್ತೀಕು 2008ರಿಂದ 2013ರವರೆಗೆ ಬಿಡುಗಡೆ ಮಾಡಿರಲಿಲ್ಲ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಆ ತಸ್ತೀಕನ್ನು 24,000 ಇದ್ದದ್ದನ್ನು 48,000ಕ್ಕೆ ಏರಿಸಿ 2008ರಿಂದ ಇದ್ದಂಥ ಬಾಕಿ 10 ವರ್ಷದ ಬಾಕಿ ಮತ್ತು ಈಗಿನ ಎಲ್ಲ ಬಾಕಿಯನ್ನು ಸಂಪೂರ್ಣವಾಗಿ
ದೇವಸ್ಥಾನಗಳಿಗೆ ಕೊಡುವಂಥ ಕೆಲಸ ಯಾರಾದರೂ ಮಾಡಿದ್ದಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಇವತ್ತು ವಿವಿಧ ದೇವಸ್ಥಾನಗಳ ಅಭಿವೃದ್ಧಿಗೆ ನಾವು ದುಡ್ಡು ಕೊಡುವಂಥದ್ದು ಇರ್ಬೋದು, ವಿವಿಧ ಸಮುದಾಯಕ್ಕೆ, ಬಿಲ್ಲವ ಸಮುದಾಯ, ಮೊಗವೀರ ಸಮುದಾಯ, ವಿಶ್ವಕರ್ಮ ಸಮುದಾಯ, ಮಡಿವಾಳ ಸಮುದಾಯ, ದೇವಾಡಿಗರ ಸಮುದಾಯ, ಕುಡುಬಿಯವರ ಸಮುದಾಯ, ಹೀಗೆ ಚಪ್ಟೇಗಾರವರ ಸಮುದಾಯ, ಮೊಗವೀರ ಸಮುದಾಯ, ಹೀಗೆ ಪ್ರತಿಯೊಂದು ಸಮುದಾಯದವರಿಗೆ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ 25 ಲಕ್ಷ, 50 ಲಕ್ಷ, 1 ಕೋಟಿ, ಭಂಡಾರಿ ಸಮಾಜ, ಇದಕ್ಕೆಲ್ಲ ಬಂಟ್ ಸಮಾಜ, ಇದಕ್ಕೆಲ್ಲ ದುಡ್ಡು ಕೊಟ್ಟಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಜನರಿಗೆ ಏನು ಹೇಳಿ ಇಷ್ಟಪಡ್ತೀರಾ? ಯಾರಿಗೆ? ಕೊನೆಯದಾಗಿ ಜನರಿಗೆ. ಉಡುಪಿ ಜಿಲ್ಲೆ, ಉಡುಪಿ ವಿಧಾನಸಭಾ ಕ್ಷೇತ್ರ ನನ್ನ ಕನಸು. ಇದು ಬರೇ ರಾಜ್ಯದಲ್ಲಿ ನಾವು ನಂಬರ್ 1 ಆಗಬಾರ್ದು, ಇಡೀ ದೇಶದಲ್ಲಿ ನಾವು ನಂಬರ್ 1 ಆಗಬೇಕು ಅಂತಕ್ಕಂಥ ನನ್ನ ಕನಸಿದೆ. ಆ ಕನಸನ್ನು ನನಸು ಮಾಡಬೇಕಿದ್ರೆ ಜನರ ಸಂಪೂರ್ಣ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಆ ಆಶೀರ್ವಾದವನ್ನು ಜನರಿಂದ ನಾನು ಬೇಡಿಕೊಳ್ತಾ ಇದ್ದೇನೆ. ಸೊ ಕೇವಲ ಆಶೀರ್ವಾದ ಮತ್ತು ವೋಟ್ ಕೂಡ. ಎಸ್, ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ತಾವು ತಮ್ಮ ರಾಜಕೀಯ ಅಭಿವೃದ್ಧಿಗಳಾಗಿರ್ಬೋದು, ತಮ್ಮ ಪಕ್ಷದ ಕುರಿತಾಗಿ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು VIP ಲಾಂಚ್ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.